ಈ ಒಂದು ಸಂಸ್ಥೆ ಸಂಘಟನಾ ರೂಪದಲ್ಲಿ ಇಲ್ಲದಿದ್ದರೂ ಆ ಕಲೆಯ ಚಟುವಟಿಕೆಯನ್ನು ನಡೆಸುವುದರ ಮೂಲಕ ಒಂದಷ್ಟು ವರ್ಷಗಳಿಂದ ಅದು ನಡೆದುಕೊಂಡು ಬರ್ತಾ ಇತ್ತು. ಬಹುಶಃ ಯಕ್ಷಗಾನ ರಂಗದಲ್ಲಿ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ನಮ್ಮನ್ನ ಆ ಕಲೆಯನ್ನ ಪೋಷಣೆ ಮಾಡಲಿಕ್ಕೆ ಬೇಕಾಗಿ ಪ್ರಯತ್ನ ಪಟ್ಟವರಲ್ಲಿ ಇವತ್ತು ಸನ್ಮಾನಿಸಲ್ಪಡುವಂತಹ ಶ್ರೀ ನಾರಾಯಣ ಶೆಟ್ಟಿ ಅವರು, ಅದೇ ರೀತಿ ವೆಂಕಟ ಪೂಜಾರಿ ಅವರು, ನಾರಾಯಣ ಪೂಜಾರಿ ಅವರು, ನನ್ನ ಮೋಹನ್ ಚಕ್ರತೀರ್ಥರವರು, ಸುಧಾಕರ್ ಶೆಟ್ಟಿ ಕುಂಜರು, ಇವರೆಲ್ಲರೂ ಅದಕ್ಕೆ ಕಾರಣೀಕರ್ತರು ಅಂತ ನಾನು ಹೇಳಬಹುದು. ಯಕ್ಷಗಾನದ ಕಲೆಯನ್ನು ಒಂದಷ್ಟು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಅದನ್ನು ಪಸರಿಸುವಲ್ಲಿ ಅವರದ್ದೇ ಆಗಿರತಕ್ಕಂತಹ ವಿಶೇಷ ಕಾರ್ಯತತ್ಪರತೆ ಇದೆ, ಚಟುವಟಿಕೆಗಳಿದೆ. ಹಾಗಾಗಿ ಒಂದಷ್ಟು ಯಕ್ಷಗಾನದ ಕಲಾವಿದರು ಇಲ್ಲಿ ಈ ಸಂದರ್ಭದಲ್ಲಿ ಉದಿಸಿದ್ದಾರೆ. ಅದಕ್ಕೂ ಹಿಂದೆ ಹೋಗುವಾಗ ಈ ಪರಿಸರದಲ್ಲಿ ಒಂದು ಯಕ್ಷಗಾನದ ಮೇಳವೇ ಇತ್ತೆಂದು, ಬಹುಶಃ ನಾವೆಲ್ಲ ಚಿಕ್ಕದಿರುವುದಕ್ಕೆ ಮೊದಲು ಯಕ್ಷಗಾನದ ಮೇಳವೇ ಇತ್ತಂತೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರಿದ್ದರು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಲ್ಲಿದ್ದೆವು. ಆ ಸಂದರ್ಭದಲ್ಲಿ ಒಂದಷ್ಟು ಭಾಗವತರಾಗಿಯೂ ಅಥವಾ ಮೇರು ಕಲಾವಿದರಾಗಿಯೂ ಇಲ್ಲಿಂದ ಉದಯಿಸಲ್ಪಟ್ಟಂತಹ ಒಂದಷ್ಟು ಕಲಾವಿದರು ಈ ನಾಡಿನಾದ್ಯಂತ ಚಿರಪರಿಚಿತರಾಗಿದ್ದಂತಹ, ಸುಪರಿಚಿತರಾಗಿದ್ದಂತಹ ಅದೆಷ್ಟೋ ಕಲಾವಿದರು ಇಲ್ಲಿ ಇದ್ದರು ಅನ್ನುವಂತಹ ವಿಚಾರ ನಮಗೆ ತಿಳಿದು ಬರ್ತದೆ. ಆದರೆ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ, ಯಕ್ಷಗಾನದ ಬಗ್ಗೆ ಇರುವಂತಹ ಅಭಿರುಚಿ ಕಡಿಮೆ ಆದಂತಹ ಒಂದು ಸಂದರ್ಭದಲ್ಲಿ ಅದು ಕ್ರಮೇಣ ನಿಧಾನವಾಗಿ ಕಡಿಮೆ ಆಗುತ್ತಾ ಯಕ್ಷಗಾನವನ್ನು ಯಾರೂ ಹತ್ತಿರ ಬರದೇ ಇರುವಂತಹ ಒಂದು ಸ್ಥಿತಿ ಸನ್ನಿವೇಶ ಉಂಟಾಗುವಂಥ ಪರಿಸ್ಥಿತಿ ಸಹ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಭಾಗದಲ್ಲಿಯೂ ಆಯಿತು. ಬಹುಶಃ ಈ ಒಂದು ಮಾತನ್ನು ನಾನು ಇಲ್ಲಿ ಹೇಳಿದರೆ ಉತ್ಪ್ರೇಕ್ಷೆ ಆಗಲಾರದು ಅಂತ ನಾನು ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಯುವಜನರು ಅದಕ್ಕೊಂದು ಆಕರ್ಷಣೀಯವಾಗಿ ಅದಕ್ಕೆ ಆಕರ್ಷಣೆಯನ್ನ ಪಡ್ಕೊಳ್ಬೇಕಿದ್ರೆ ಬಹುಶಃ ನಮ್ಮ ಸತೀಶ್ ಭಟ್ಲರವರು ಒಂದು ವಿರಾಜಮಾನವಾಗಿರ್ತಕ್ಕಂಥ ಒಂದು ಸಮಯಕ್ಕೆ ಬಂದ ನಂತರ ಯುವಕರು ಸಹ ಅದರಿಂದ ಆಕರ್ಷಿಸಲ್ಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಬಹುದು. ಆದರೆ ಅದರ ಜೊತೆಗೆ ಆ ಯಕ್ಷಗಾನವನ್ನು ಬೆಳೆಸುವಂಥ ಅದೆಷ್ಟೋ ಕಲಾವಿದರು ಅದಕ್ಕೆ ಕಾರಣೀಕರ್ತರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು. ಹಾಗಾಗಿ ಇಲ್ಲಿಯ ಈ ಪರಿಸರದಲ್ಲಿ ಸಹ ಆ ಯಕ್ಷಗಾನದ ಕಲೆ ಬೆಳೀಬೇಕಿದ್ರೆ ಒಂದಷ್ಟು ಜನರ ಪರಿಶ್ರಮಗಳಿದೆ. ಆದರೆ ವ್ಯವಸ್ಥಿತ ರೂಪದಲ್ಲಿ, ಸಂಘಟನಾ ರೂಪದಲ್ಲಿ ಇಲ್ಲದೆ ಇರುವುದರಿಂದಾಗಿ ಅದಕ್ಕೊಂದು ರೂಪ ಅಂತೇಳಿ ಇರಲಿಲ್ಲ. ಈ ವಿಚಾರವನ್ನು ಮನಗಂಡು ನಾವು ಇತ್ತೀಚೆಗೆ ಅದಕ್ಕೊಂದು ಹೊಸದಾದಂಥ ಒಂದು ಹೆಸರನ್ನು ಕೊಟ್ಟು, ಇನ್ನು ಮುಂಬರುವಂತಹ ದಿವಸಗಳಲ್ಲಿ ನಮ್ಮ ಚಿಕ್ಕ ಮಕ್ಕಳುಗಳೆಲ್ಲ ಇದ್ದಾರೆ, ಇವರನ್ನ ಈ ಯಕ್ಷಗಾನದ ಬಗ್ಗೆ ಅವರು ಹೆಚ್ಚು ತಿಳಿದುಕೊಳ್ಳುವಂಥವರಾಗಬೇಕು ಮತ್ತು ಅದರ ಅಭಿರುಚಿಯನ್ನು ಅವರು ಬೆಳೆಸಿಕೊಳ್ಳುವಂತಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಒಂದು ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡಬೇಕು. ಹಾಗೆ ಅವರನ್ನು ಬೆಳೆಸಬೇಕು, ಅವರಿಗೆ ಒಂದು ಸ್ಫೂರ್ತಿಯನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದ ಒಂದು ಅಧ್ಯಯನ ಕೇಂದ್ರ ಮತ್ತು ಒಂದು ಯಕ್ಷಗಾನ ಕಲಾ ಸಂಘವನ್ನು ಈ ಒಂದು ಪರಿಸರದಲ್ಲಿ ನಾವು ಆರಂಭ ಮಾಡಿದ್ದು. ಅದಕ್ಕೆ ಒಂದು ವ್ಯವಸ್ಥಿತ ರೂಪವನ್ನು ಕೊಟ್ಟು, ಒಂದು ಹೆಸರನ್ನು ಕೊಟ್ಟು, ಯಕ್ಷಗಾನ ಕಲಾ ಸಂಘ ಅನ್ನುವಂಥ ಹೆಸರನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಈ ಸಂಘಟನೆಯನ್ನು ಕಟ್ಟಿದ್ದು. ಈ ದೃಷ್ಟಿಯಿಂದ ಇವತ್ತಿನ ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅನ್ನುವ ಒಂದು ಉದ್ದೇಶ. ಚಿಕ್ಕದಾಗಿ ವಿಚಾರವನ್ನು ಹೇಳಿ ನಾನು ಇದನ್ನು ಮುಗಿಸ್ತಿದ್ದೇನೆ. ಕಾರ್ಯಕ್ರಮ ನಾವು ಆರಂಭ ಮಾಡಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇವಾಗಲೇ ಹೇಳಿದಾಗೆ ದೊಡ್ಡ ದೊಡ್ಡ ಗಣ್ಯಮಾನ್ಯರು ಬರಲಿಕ್ಕಿದ್ದಾರೆ, ಏನೇನೋ ಬರುವವರಿದ್ದಾರೆ ಅಂತೇಳಿ ಭಾವಿಸ್ಕೊಳ್ಳೋಣ. ಸಮಯ ಮೀರಿದ್ರಿಂದಾಗಿ ತುಂಬ ಹೊತ್ತನ್ನು ನಾವು ತಗೊಳ್ಳಿಕ್ಕಾಗೋದಿಲ್ಲ. ಬಹುಶಃ ಮಳೆರಾಯ ಸಹ ಒಂದು ಸ್ವಲ್ಪ ದುಸು ಅಂತ ಹೇಳ್ತಾ ಇದ್ದಾನೆ. ಈ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭ ಮಾಡಬೇಕಾದ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಪ್ರದಾಯ ಸಂಸ್ಕೃತಿ ಪ್ರಕಾರ, ಯಕ್ಷಗಾನದ ಸಂಸ್ಕೃತಿಯ ಪ್ರಕಾರ ಪ್ರಾರ್ಥನೆಯ ಮೂಲಕ, ಯಕ್ಷಗಾನದ ಪದ್ಯ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮ ಆರಂಭ ಮಾಡೋಣ ಅಂತೇಳಿ ನಾನು ಜಗದೀಶ್ ಉಚ್ಚಿಲ ಅವರಲ್ಲಿ ಬೇಡ್ಕೊಳ್ತೀನಿ.
ಕೋಟಿ ಸದೃಶ ಅಬ್ಜಗ ಕೋಟಿ ಸದೃಶ ಕಿರಣ ಅಬ್ಜಗ ಕೋಟಿ ಸದೃಶ ಕಿರಣ ಸಂತನಾಂಗದ ಪಿತಗುಣನು ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ನಮ್ಮ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಗಣೇಶ್ ಬಸರಿಮಾನ್ ಅವರಿಗೆ ಕೇಳ್ಕೊಳ್ತೇವೆ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿ ನೆಂಚಿನ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿನ ಸುಗಿತಂದು ಅಪ್ಪ ಕಟೀಲ ಉಳ್ಳಾಲ್ತೀಕ ನೆನೆತಂದು ಈ ಪುಣ್ಯದ ಮನ್ನಡು ಒಂಜಿ ಜೋಕ್ಲೆಗೆ ಒಂಜಿ ಯಕ್ಷಗಾನದ ತರಬೇತಿನ ಕೊರಡು ಪಂಪಂಚಿನಕ್ಕೆ ಒಂಜಿ ಭಾರಿ ದಿನದ ಆಶೆ ಆದಿತ್ತಂಡು ಒಂಜಿ ಆತು ಜೋಕ್ಲು ಎರಡಕ್ಕೇನು ಹೊಂದಿತ್ತೇರು ಎಂಕ್ಲಿಗೆ ಒಂಜಿ ಯಕ್ಷಗಾನ ಕಲ್ಪಾಲೆ ಮಾಮ ಯಕ್ಷಗಾನ ಕಲ್ಪಾಲೆ ಒಂಜಿ 10 ಜನ ಜೋಕ್ಲೆಂಕ್ ಎರಡ ಪಂಡು ದನಗೆ ಎಂಕ್ ಬಾರಿ ಸಂತೋಷ ಆಂಡು ಆ ಪೊರ್ತುಗು 10 ಜನ ಜೋಕ್ಲೆ ತಿಕ್ಕೇರು ನಂಡ ಯಾವ ಉದ್ದೇಶದವರ ಜಗ್ಗನ್ನಡ ಏನಪ್ಪದು ಕೇಂಡೆ ಜಗ್ಗನ್ನ ಒಂಜಿ ಯಕ್ಷಗಾನದ ಕ್ಲಾಸ್ ಮನ್ಪಡ್ತೀನಿ ಅದು ಮನ್ಪುಗ ಬಾರಿ ಸಂತೋಷ ಅವ್ರು ಒತ್ತೊಂಡರು ಜೋಕುಳ್ಳ ಇತ್ತುನಂಚಿನ ಪ್ರತಿಭೆ ಪನ್ಪುಣವು ಅವು ಪಂಕ್ತಿದೊಲ ಇತ್ತುನಂಚಿನ ತೆಕ್ಕರದ ಲೆಕ್ಕ ಆ ಪಂಕ್ತಿನ ಬುಡ್ಪಾದರ ಮತ್ತು ದೆತ್ತನ್ನ ಮಾತ್ರ ನಂಗೆ ಒಂಜಿ ಎಡ್ಡೆ ತೆಕ್ಕರ ದೆಪ್ಪರೆ ಸಾಧ್ಯ ಉಂಡು ಆಯ್ನರ್ದವರನ್ನು ಒಂಜಿ 10 ಜನಟ್ಟು ಆರಂಭ ಆಯ್ನಂಚಿನ ಈ ಕ್ಲಾಸ್ ಕೆಲವು ಜಾಗೆಡು ಕ್ಲಾಸ್ ಆರಂಭ 10 ಜನ ಇತ್ತು ಅಂದ್ರೆ ಕ್ರಮೇಣ ಕಡಿಮೆ 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 ಒಂದು 5 ಜನಟ್ಟು ಉಂಟು ನಾನು ಮೂಲ ಎಂಕ್ಲಿಗೆ ಅಂಚೆ ಆಯ್ಜಿ 10 ಜನಟ್ಟು ಆರಂಭ ಆಯ್ನಂಚಿನ ಕ್ಲಾಸ್ 15 ಜನ 25 ಜನ ಇನಿಕಾನಗ ಇನಿ ರಂಗ ಪ್ರವೇಶಗೂ 30 ಜೋಕುಲು ಭಾರಿ ಸಂತೋಷ ಆಪಣ ಎಂಕ್ಲಿಗೆ ಈ ಕ್ಲಾಸ್ ಈ ಯಕ್ಷಗಾನ ಇನಿ ಮೂಲ ಮಂತಾರೆ ಈ ವಿಷಯ ಪಣಿಯರೆ ದಿನೋಡ್ ದಿನ ಇತ್ತೆಲ್ಲ ಎಂಕ್ಲಿಗೆ ಏನೊಂದಿಲ್ಲ ಎಂಕ್ಲು ಬರ್ಪ ಕ್ಲಾಸ್ಗೆ ಎಂದು ಈ ಒಂಜಿ ಅಂತ ಕರೆದು ಕೊಡೋರ ಮನ್ಪುಗ ಮನ್ಪಂಚಿನ ಉದ್ದೇಶ ಈ ಒಂದು ನಾನಾತು ಈ ಜೋಕ್ಲೆನ ಈ ಕ್ಲಾಸ್ದೊಟ್ಟಿಗೆ ಸೇರ್ಸಾವೋಡು ಈ ಜೋಕ್ಲೆಗೆ ಒಂಜಿ ರಂಗ ಪ್ರಯೋಗ ಮನ್ಪೋಡು ಮನ್ಪಂಚಿನ ಉದ್ದೇಶದ ಅವರ ಒಂಜಿ ಆತು ಬಿನ್ನೆರನ ಮಾತ ಒಟ್ಟು ಸೇರಿಸಾವೊಂದು ಅಕ್ಲೆನ ಮಾತ ದುಂಬುದಿ ಒಂದು ಈ ಕಾರ್ಯಕ್ರಮ ಮನ್ಪೋಡು ಪಂಪಂಚಿನ ಉದ್ದೇಶನ ಒಂದು ಎಂಕ್ಲು ಇನಿತ ಎಂಗ್ಲ ಈ ಲೇಸದು ಗುರುಕಾರ ಅಡ್ವೈಸರು ಶ್ರೀಯುತ ರಾಜ್ಯ ಬೆಲ್ಚಪಾಡ್ರು ಒಂಜಿ ಪುಣ್ಯದ ಮಣ್ಣದ ಚಾಕರಿ ಮಂತಂದು ಆ ಕ್ಷೇತ್ರದ ಗಡಿಪತ್ತದು ಆ ಕ್ಷೇತ್ರದ ಆ ಗಡಿಪತ್ತನ ನಿಷ್ಠೆಡು ಪ್ರಾಮಾಣಿಕವಾದ ಮಂತನದೊಟ್ಟಿಗೆ ಸಮಾಜ ಸೇವೆನ ಮಂತಂದು ಬತ್ತನಾರ ಅನೇಕ ಸಮಾಜ ಸೇವೆನ ಎಂಕ್ಲಿಗೆ ಈ ಕ್ಷೇತ್ರಗಾದುಪ್ಪು ಅತ್ತಂಡ ಬೇತೆ ಬೇತೆ ಕಾರ್ಯಗೂ ಯಕ್ಷಗಾನ ರಂಗಗಾದುಪ್ಪು ಕಲೆಗಾದುಪ್ಪು ಕ್ರೀಡೆಗಾದುಪ್ಪು నేను ಮಾತೆಲ್ಲ ಆರು ಇತ್ತದು ಮಾತೆಲ್ಲ ಒಟ್ಟು ಸೇರಿಸ ಒಂದು ಆ ರೆಡ್ಡ ಎಂಕ್ಲಿಗೆ ಪ್ರೋತ್ಸಾಹ ಕೊರೊಂದು ಬತ್ತನಾರು ಮಾಡದವಳು ಎಂಕ್ಲ ಯಕ್ಷಗಾನ ಸಂಘ ಉಂಟು ಅರಸುಕೃಪಾ ವಿವಾಸ ಯಕ್ಷಗಾನ ಸಂಘ ಆ ಯಕ್ಷಗಾನ ಸಂಘ ಉಪ್ಪುನಗ ಅದು ಪ್ರತಿ ಒಂಜಿ ಕಾರ್ಯಕ್ರಮಗಳು ಎಂಕ್ಲ ಬೆರಿಸಾಯ ಅದು ಉಂಟುದು ಅವಳು ತಾಳಮದ್ದಲೆ ಮನ್ಪುಣ ಅದುಪ್ಪು ಅತನ ಬೇತೆ ಬೇತೆ ಕಾರ್ಯಕ್ರಮ ಎಂಕ್ಲ ಮಂತೊಂದು ಉಪ್ಪುನಗ ಎಂಕ್ಲ ಬೆರಿಸಾಯ ಅದು ಉಂಟುದು ನಿಕ್ಲಿ ಕಾರ್ಯಕ್ರಮ ಮಂತೊಂದು ಪೋಲೆ ನಿಕ್ಲೊಟ್ಟಿಗೆ ಎಂಕ್ಲುಲ್ಲ ನಿಕ್ಲಿಗೆ ದಾನೆ ಓಡು ಪಲ್ನೆ ಇಂಚ ಪಣ್ಣೊಂದು ಎಂಕ್ಲ ಬೆರಿಬೊಟ್ಟುದು ಎಂಕ್ಲಿಗೆ ಆಶೀರ್ವಾದ ಮಂತದ್ದು ಎಂಕ್ಲಿಗೆ ಮಾರ್ಗದರ್ಶನ ಮಂತೊಂದು ಬತ್ತಿನಂಚಿನ ಶ್ರೀಯುತ ರಾಜಬೆಲ್ಚಪಾಡ್ರಲ್ಲರು ಅರೇನು ಪ್ರೀತಿಪೂರ್ವಕವಾದ ಎಂಕ್ಲ ಮಾತರನ ಒಟ್ಟಿಗೆ ಸ್ವಾಗತ ಮಂತೊಂದಿಲ್ಲ ಸಾಹಿತ್ಯದ ಅಧ್ಯಕ್ಷರಾದ ವಿಶ್ವನಾಥ್ ಶೆಟ್ಟಿ ಆರೋಗ್ಯ ಬರ್ತದೆ ಶಾಲಾ ಪ್ರತಿಪಾದಕರನ್ನು ಗೌರವಿಸಾಡು ಈ ಸಭೆಕಾರನು ಸ್ವಾಗತ ಮಾಡಿಕೊಂಡು ಮಾತಂದು ಈ ಕಾರ್ಯಕ್ರಮವನ್ನು ತುಡರಾರ್ಲಾದ ಉದಿಪನ ಮಂತರೆತ್ತನು ಶ್ರೀಯುತ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರು ಬರ್ಪೆಂದು ಪಂತರು ಅವ್ರನ್ನ ನಿರೀಕ್ಷೆಡು ಒಂದು ಆ ಕಾರ್ಯಕ್ರಮ ತುಡರಾರ್ಲಾವನಂಚಿನ ಕಾರ್ಯಕ್ರಮ ಮಂತಂದುಲ್ಲರು ಅಭಿನವ ವಾಲ್ಮೀಕಿ ಬಟ್ಟಿಕೆರೆ ಪುರುಷೋತ್ತಮ ಪುಂಜರನ ಬಗ್ಗೆ ಪಾತ್ರ ಕೊಂಡ ಇಡೀ ಒಂಜಿ ದಿನ ಪಾತೆರಳಿ ಅವು ಒಂಜಿ ದಿನಟ್ಲ ಮುಗಿಪನಂಚಿನ ವಿಷಯಲತ್ತ ಪುಂಜರನ ವಿಷಯದ ಪಾತೆರನಂಡ ಯಕ್ಷಗಾನದ ಕವಿಯಾದು ಅರ್ಥಧಾರಿ ಆದು ವಿಮರ್ಶಕ ಆದು ಚಂಡಮದ್ದಲದಾರ ಆದು
ಭಾಗವತರಾದು ಯಕ್ಷಗಾನ ರಂಗಗೂ ಮಾನಿಷಾದ ಪಂಪುನಂಚಿನ ಒಂಜಿ ಪ್ರಸಂಗ ನನ್ನ ಬರಿಯರ ಸಾಧ್ಯನೇ ಯಕ್ಷಗಾನ ರಂಗಡು ಅಂಚಿನ ಒಂಜಿ ಪುಣ್ಯ ಬಾರಿ ಒಂಜಿ ವಿಶೇಷವಾಯಿರ ಅಂಚಿನ ಒಂಜಿ ಕಥೆನು ಯಕ್ಷಗಾನ ರಂಗಗೂ ಕೊರನಂಚಿನಾರು ಕಟೀಲು ಮೇಲದ ಭಾಗವತರಾದ ಪ್ರಧಾನ ಭಾಗವತರಾದ ಕಟೀಲು ಮೇಲದ ಅಪ್ಪನ ಸೇವನ ಮಂತೊಂದು ಬಕ್ಮೇತ ಒಟ್ಟಿಗೆ ಈ ಸರ್ತಿಂಕ್ಲಿ ಒಂಜಿ ಮಲ್ಲ ಭಾಗ್ಯ ಬಂದ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿದ ಸದಸ್ಯರಾಯ ನಾವು ನಿಜವಾದ ಅಧ್ಯಕ್ಷರೇ ಆವಡ್ತಿನದಾರು ಆಂಡಲ್ಲ ಗುರುತಿಸಾದಾರನು ಸರ್ಕಾರ ಅಧ್ಯಕ್ಷ ಸ್ಥಾನ ಬೇರಿಸಾದನು ಬಾರಿ ಮಲ್ಲ ಸೌಭಾಗ್ಯ ಯಕ್ಷಗಾನ ರಂಗದ ಅಂಕ್ಲು ಪಣೇರ ಸಾಧ್ಯ ಆಗನು ಅನೇಕ ಸನ್ಮಾನ ಪೂಂಜರೆಗಾಯಿನಂಚಿನ ಸನ್ಮಾನಗೂ ಲೆಕ್ಕ ಮಿನಿಜಿದ 1,000 2,000 ಸನ್ಮಾನ ಮಿನಿ ಪೂಂಜರೆಗ ಅದು ಯಕ್ಷಗಾನಡು ಅವೇತೋ ಪ್ರಶಸ್ತಿಲೇನು ಅವೇತೋ ಸನ್ಮಾನಗಳನ್ನು ಪಡೆಯನಂಚಿನ ಪುರುಷೋತ್ತಮ ಪೂಂಜರು ಎಂಕ್ಲೊಟ್ಟು ಒಳ್ಳೆರು ಅರೇನು ನಿಕ್ಲ ಮಾತೆನ ಪರವಾದ ಸಂಘದ ಪರವಾದ ಸ್ವಾಗತ ಅಂತಂದಲ್ಲ ಯಕ್ಷ ಗುರುಮುಖ ಮಂಡಲವನ್ನು ಅವರನ್ನೇ ನಮ್ಮ ಕಾರ್ಯದರ್ಶಿ ಗಣೇಶರ ಭಕ್ತಿಗೆ ಅವರಿಗೆ ಶಾಲೆ ಪ್ರಾರಂಭ ಗೌರವಿಸಿದ ವಿನಂತಿ ಮಾತನಾಡಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಬಿ ರವೀಂದ್ರರಾವ್ ನಮ್ಮೊಟ್ಟಿಗೆ ಉಟ್ಪಡಿತಂದು ಅನಾರೋಗ್ಯವಾದ ಆರೋಗ್ಯರ ಅನುಪಸ್ಥಿತಿಡು ಕಾರ್ಯಕ್ರಮ ತುಂಬ ತಂದು ನಮ್ಮೊಟ್ಟುಗುಳ್ಳರು ರಾಮಯ್ಯ ಕಿಲ್ಲೆ ನೇಗಿನ ಪಂಜಾಳಗುತ್ತು ಈ ಕ್ಷೇತ್ರದ ಬಗ್ಗೆ ನಿಕಟವಾಯಿನಂಚಿನ ಸಂಪರ್ಕವನ್ನು ದೀವಣ್ಣಾರು ಗೌರವಾಧ್ಯಕ್ಷರಾದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಲ್ಯ ಪ್ರಾಯೋಡೆ ಕಾರ್ದು ಗೆಜ್ಜೆ ಕಟ್ಟದು ಯಕ್ಷಗಾನ ರಂಗೋಡು ನೆಲ್ತುನಾರು ಎಲ್ಯ ಪ್ರಾಯೋಡೆ ಮರಣಿ ನಮ್ಮ ಈ ಕ್ಷೇತ್ರಡೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಆಟ ಅನಾಗ ವಿದ್ಯುನ್ಮತಿ ಕಲ್ಯಾಣದ ಕಾಳಜಂಗೆ ಮರಮಂತಿದ್ರು ಮುಳು ಅವ ಹೆಂಗ್ ಪಂಡಿರು ತೀನಕ್ಲಿ ಏನು ಬಾರಿ ಬರ್ಲದ ಕಾಳಜಂಗೆಗೆ ಯಾರನ ಮಹಾಮಂತ್ರಿ ದುಷ್ಟಬುದ್ಧಿನ ಪಾತ್ರನು ಹವ್ಯಾಸಿ ರಂಗೋಡು ಮಂಪರೆ ಏರ್ಲ ಆತು ಸುಲಭಡುತ್ತೊಂಜರು ವೃತ್ತಿಪರ ಮೇಳದ ಕಲಾವಿದರೇ ಒಂಜಿ ಆತು ಪೋಡಿಪೇರು ಅಂಚಿನವಳು ದುಷ್ಟಬುದ್ಧಿನ ಪಾತ್ರನು ಬಾರಿ ಬರ್ಲೋಡಾರ ಮಂಪೇರಿಗೆ ಕೋಟಿ ಇಂಚಿತ್ರ ಅನೇಕ ಯಕ್ಷಗಾನ ರಂಗದ ಅನೇಕ ಪಾತ್ರಗಳನ್ನು ಪ್ರಮಂತೊಂದು ಬತ್ತನಾರು ರಾಮಯ್ಯ ಕಿಲ್ಲೇರು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಗೌರವಾಧ್ಯಕ್ಷರಾದ ಈ ಸರ್ತಿ ಒಂಜಿ ಬಾರಿ ಮಲ್ಲ ಕಾರ್ಯಕ್ರಮ ದಿವಂದರು 5 ಕಾರ್ಯಕ್ರಮ 5ನೇ ವರ್ಷ ಅಲ್ತ 5 ಕಾರ್ಯಕ್ರಮ 5 ಯಕ್ಷಗಾನ 5 ತಾಳಮದ್ದಲೆ 5 ಇಲ್ಲಳು ಭಜನೆ ಬೇತೆ ಬೇತೆ ಕ್ಷೇತ್ರದೊಡದು ಶ್ರಮದಾನ ಇಂಚ 5 ಕಾರ್ಯಕ್ರಮಗಳನ್ನು ಹಾಕಲು ದಿವಂದರು ಅವು ರಾಮಯ್ಯ ಕಿಲ್ಲೇರನ ಮೊತ್ತಾಲಿಕೆಡೆ ನಡತೊಂದುಂಟು ಇಂಚಿನ ಯಕ್ಷಗಾನದ ಬೋಡಾದು ಸದಾ ಐದು ಬೆರಿಸಾದು ಇಂಚಿನ ಶ್ರೀಯುತ ರಾಮಯ್ಯ ಕಿಲ್ಲೇರ ನಟ್ಟುಗುಳ್ಳರು ಅರೆನ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಲ್ಲ ಅವರಿಗೆ ಯೋಗಿ ಶಾಲೆಯ ಕುಂದಿತ್ತರು ಮತ್ತಿಗೆ ಮಂತ್ರದ ಕಾಣಿಕೆಯನ್ನು ಕೊರದು ಅವರನ್ನು ಸ್ವಾಗತ ಮಾಡಿಕೊಂಡು ವಿನಂತಿ ಮಾತನಾಡಲ್ಲ ನಮ್ಮೊಟ್ಟುಗುಳ್ಳರು ಕ್ಷೇತ್ರದ ಅರ್ಚಕರಾಯನಂಚಿನ ಶ್ರೀಯುತ ಮಂಜುನಾಥ್ ಭಟ್ ಒಂಜಿ ಪಾತ್ರೆಂಡು ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅರ್ಚಕರ ಪ್ರಭಾವ ಇತ್ತಿನ ಅಂಚಿನ ವಾ ಕಲ್ಲಲ ಶಿಲಾದ ಅಪ್ಪನಿಗೆ ಅಂಚಿನ ಈ ಕ್ಷೇತ್ರಡು ಆ ದೇವರಿಗೆ ಪೂರ್ಣವಾಯಿನಂಚಿನ ಕಲೆನಜಿಂಜಾದು ಐದು ಒಟ್ಟುಗಾರ ಯಕ್ಷಗಾನದ ಮಲ್ಲ ಅಭಿಮಾನಿ ಜೊತೆಗೆ ಐದೊಟ್ಟಿಗೆ ಭಾಗವತರ್ಲ ಅಂದ್ರೆ ಅರ್ಥಲ ಬಾತಿರುವರು ಎಂಕ್ಲ ಈ ಕ್ಷೇತ್ರಡು ತಾಳಮದ್ದಲೆ ಅನ್ನೋದು ಮುಟ್ಟ ಮೂರು ಭಾಗವತಿಗೆಲ್ಲ ಅಂತಂದು ಅರ್ಥಲ ಬಂದು ಯಕ್ಷಗಾನದ ಬಗ್ಗೆ ನಿಕಟವಾಯಿನಂಚಿನ ಒಂದು ಸಂಬಂಧ ನದಿ ಒಂದು ಎಂಕ್ಲಿಗೆ ಈ ಯಕ್ಷಗಾನ ಕಾರ್ಯಕ್ರಮ ಜೋಕ್ಲ ಒಂಜಿ ಕಾರ್ಯಕ್ರಮ ಉದಿಪಣ ಮಂತನ್ನೇ ಆರ್ನ ಕೈಟೆ ಇಂಕ್ಲಿಂದು ಉದಿಪನ ಆಯ್ನ ಜೋಕ್ಲ ಹೆಜ್ಜೆಗಾರಿಕೆದ ಪ್ರಥಮ ಹೆಜ್ಜೆಗಾರಿಕೆನು ಆರೇ ತುಡರ ಅರ್ಲಾದು ದೇವರದಿದ್ದು ಪ್ರಾರ್ಥನೆ ಮಂತದ್ದು ಆರೇ ಉದಿಪನ ಮಂತನಂಚಿನಾರು ಶ್ರೀಯುತ ಮಂಜುನಾಥ್ ಭಟ್ರು ಇಂಕ್ಲಾಟುಗುಳ್ಳರು ಅರೆಲ್ಲ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಂತನಲ್ಲ ಯತೀಶ್ ಬಸ್ಸಿನಾರ ಸಾವಿರದ ಮಿಕ್ಕ ಎರಡು ಬಂದ ವಿನಂತಿ ಮಂತಂದಿಲ್ಲ ಅವರಿಗೆ ಮಂತ್ರದ ಕಾಣಿಕೆಯನ್ನ ಹಂಚನೆ ಕೊಡ್ತೀನಿ ವಿನಂತಿ ಮಂತಂದಿಲ್ಲ ನಮ್ಮೊಟ್ಟುಗುಳ್ಳರು ಶ್ರೀಮತಿ ರಾಧಾ ಹಾರು ಹೊಳ್ಳ MA ಶಿಕ್ಷಕ ಯುವಕ ಅರ್ಥಧಾರಿ ನಮ್ಮ ಪರಿಸರದಾರೆ ಬಹುಶಃ ಹೆಚ್ಚಿನ ಕೇಗಾರನ ಗೊತ್ತು ಜನ ತಲಪಾಡಿದ ಕೈತಲೆ ಯಕ್ಷ ಸಿಂಧೂರ ಪಂಪನಂಚಿನ ಒಂಜಿ ಮಹಿಳಾ ಯಕ್ಷಗಾನ ತಾಳಮದ್ದಲನ್ನು ಸ್ಥಾಪನೆ ಮಂತದ್ದು ಐಕ್ ರಾಜರಾಮ ಹೊಳ್ಳೆರು ಭಾಗವತರು ಆರ ನಿರ್ದೇಶಕರ್ಲ ಅಂದು ಚಂಡಮದ್ದಲದ ಮಾತ ವಿಭಾಗಡ್ಲ ಪ್ರಾವೀಣ್ಯತೆಯನ್ನು ಪಡೆಯಿನಾರು ಆ ರೈತ ನಿರ್ದೇಶಕರಾದು ಒಂಜಿ 5 ಜನ ಪಂಜನಾಕ್ಲಿಗೆ ಯಕ್ಷಗಾನದ ತರಬೇತಿನ ಕೊರೊಂದು ಅವಳು ಒಂಜಿ ಬಾರಿ ಪೊರ್ಲುದೊಂಜಿ ಯಕ್ಷ ಸಿಂಧೂರ ಪಂಪನಂಚಿನ ಒಂಜಿ ಯಕ್ಷಗಾನ ತಾಳಮದ್ದಲನ್ನು ಒಂಜಿ ತಂಡೋನಾಕ್ಲು ಕಟ್ಟೊಂದಿರು ಅಕ್ಲ ಇಲ್ಲೊಂಜಿ ಯಕ್ಷಗಾನದನೆ ಆ ಇಲ್ಲ 3 ಜನ ಉಳ್ಳರು ಅವ್ರ ಮಗಲು ಡಾಕ್ಟರ್ ಆರ್ಲ ಯಕ್ಷಗಾನ ಬಾರಿ ಬರ್ಲು ಅರ್ಥ ಪಾತಿರುವರು 3 ಜನ ಯಕ್ಷಗಾನದ ಇಲ್ಲವು ಅವು ಯಾಪ ಪೌಂಡಲ ಪಾತ್ರ ದಿಕ್ಕನಂಚಿನ ವಿಷಯ ಪಂಡ ಯಕ್ಷಗಾನ ಅವು ಬುಡ್ಲ ಬೇತ ವಿಷಯ ಇದ್ದಾವು ಇಲ್ಲಲು ಅಂಚಿನ ಯಕ್ಷಗಾನದ ಅರ್ಥದಾಯಿಯಾದು ಶಿಕ್ಷಕಿಯಾದು ಸಮಾಜಕ್ಕೂ ಮಾರ್ಗದರ್ಶನ ಮಂಪನಂಚಿನ ಒಂಜಿ ಹೊಣೆಗಾರಿಕೆ ನಿತ್ತಿನಂಚಿನ ಶ್ರೀಯುತ ರಾಧಾ ಒಳ್ಳೊಳ್ಳೆರು ಅರಿನ ಪ್ರೀತಿಪೂರ್ವಕವಾದ ಸ್ವಾಗತ ಮಂತನಲ್ಲ ಶ್ರೀಮತಿ ಉಷಾ ನಾಗೇಶ್ ನಮ್ಮೊಟ್ಟುಗುಳ್ಳರು ಶ್ರೀಮತಿ ಶೋಭಾ ವಿ ಶೆಟ್ಟಿ
ಗ್ರಾಮ ಪಂಚಾಯತ್ ಸದಸ್ಯರಾದ ಈ ಗ್ರಾಮದ ಸರ್ವಾಂಗೀಣ ಏನಂಚಿನ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ ಸೇವೆಯನ್ನು ಅಂತಂದು ನಮ್ಮೊಟ್ಟಿಗೂ ಸದಾ ಯಕ್ಷಗಾನ ಸೇವೆಗೆ ಅದು ಈ ಕ್ಷೇತ್ರದ ನಿಕಟವಾಗಿ ನಂಚಿನ ಒಂದು ಸಂಬಂಧ ನದಿವ ನಂಚಿನ ಶ್ರೀಮತಿ ಶೋಭಾವಿ ಶೆಟ್ಟಿ ಉಳ್ಳರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಬಂತಂದಲ್ಲ ಸುರೇಶನ್ನ ಉಳ್ಳರು ಶ್ರೀಮತಿ ದಯಾವತಿ ಅವರು ವೇದಿಕೆ ಮೇಲೆ ಬರಬೇಕು ಅನಿಸಿಕೊಳ್ತಿದ್ದಾನೆ. ಶಾಲಾ ಪ್ರತಿಪಾದಿ ಕಾರ್ಯಕ್ರಮದ ಸ್ವಾಗತ ಮಂತಂದಲ್ಲರು ಸುರ್ಮಲು ಬೇಕಾ ಅಭಿನಂದನಾ ಭಾಷಣ ಮಂತ್ರರತ್ನಾರು ಡಾಕ್ಟರ್ ಎಸ್ ದಿನಕರ ಎಸ್ ಪಚ್ಚನಾಡಿ ಯಕ್ಷಗಾನ ಮೀಮಾಂಸೆ ಪಂಪುನಂಚಿನ ಒಂಜಿ ಪ್ರಬಂಧನು ಮಂಡಿಸಾದು ದೂರದ ಹಂಪಿ ವಿಶ್ವವಿದ್ಯಾನಿಲಯರದ್ದು ಗೌರವಾನ್ವಿತ ಡಾಕ್ಟರೇಟ್ ಪದವಿಯನ್ನು ಪಡೆಯಿನಾರು. ಯಕ್ಷಗಾನದ ರಂಗ ನಿರ್ದೇಶಕರ್ಲ ಅಂದು ಅನೇಕ ಸಂಘ ಸಂಸ್ಥೆಗಳು ಕುಲಾಯಿ ಕುಡ್ಲಾದ ಕೆಲವು ಒಂದು ಮುಜನಾಳು ಸಂಘ ಸಂಸ್ಥೆಗಳು ಯಕ್ಷಗಾನ ನಾಟ್ಯ ತರಬೇತಿಯನ್ನು ಕೊಡ್ದು ರಂಗ ನಿರ್ದೇಶನ ಮಂತೊಂದು ಬರ್ತನಾರು. ಆಯ್ತೊಟ್ಟಿಗೆ ಪ್ರಸಂಗಕರ್ತೆರ್ಲ ಅಣಿಸೇನ ಕಾಲಗ ಪಂಪಂಚಿನ ಒಂಜಿ ಪ್ರಸಂಗ ಬಹುಶಃ ಇನಿ ಪ್ರಖ್ಯಾತ ಅನೇಕ ಮೇಳೋಡು ಅವು ಪ್ರದರ್ಶನ ಒಂದು ಧರ್ಮಸ್ಥಳ ಮೇಳ ಕಟೀಲು ಮೇಳ ಸೇರಿನಂಚಿನ ಅನೇಕ ಮೇಳೋಡು ವೀರಕರಣಿಸೇನ ಅವು ಕಾಲಮದ್ದಲೆಗಳ ಒಗ್ಗುಣಂಚಿನ ಒಂಜಿ ಪ್ರಸಂಗ ಅಂಚಿನ ಪ್ರಸಂಗಗಳನ್ನು ರಚನೆ ಮಂತನಾರು. ಜೊತೆಗೆ ಆಯ್ತೊಟ್ಟಿಗೆ ಯೇಸು ಕ್ರಿಸ್ತ ಮಹಾತ್ಮೆ ಅಂಚನೆ ನಾರಾಯಣ ಗುರು ಮಹಾತ್ಮೆ ಇಂಚಿನ ಸಾಮಾಜಿಕ ಐತಿಹಾಸಿಕ ಕೆಲವು ಪ್ರಸಂಗಗಳನ್ನು ಮಾತ್ರ ರಚನೆ ಮಂತ್ರಿಂಚಿನ ಶ್ರೀಯುತ ದಿನಕರ ಎಸ್ ಪಚ್ಚನಾಡಿನ ಮಟ್ಟುಳ್ಳರು ಅರಿನ ಪ್ರೀತಿಪೂರ್ವಕವಾದ ಸ್ವಾಗತ ಅಂತಂದಲ್ಲ. ನಮ್ಮಟ್ಟುಗುಳ್ಳರು ಶ್ರೀಯುತ ದಾಮೋದರ ಶೆಟ್ಟಿ ಯಕ್ಷಗಾನದ ಅರ್ಥಧಾರಿಯಾದ ವೇಷಧಾರಿಯಾದ ಕರ್ನಾಟಕ ಯಕ್ಷಗಾನ ಅಕಾಡೆಮಿದ ನಮ್ಮ ಕಾಸರಗೋಡು ಜಿಲ್ಲೆದ ಸದಸ್ಯರಾದ ಯಕ್ಷಗಾನದೊಟ್ಟಿಗೆ ಯಕ್ಷಗಾನದ ಬಗ್ಗೆ ಯಕ್ಷಗಾನದ ಸಂಘದ ಕಷ್ಟದಾನೆ ಯಕ್ಷಗಾನ ಸಂಘಗಳು ವಾರಿ ಇತರ ಕಷ್ಟುಡುಲ್ಲ ಅವಳು ಆವಡಿತನ ಬೇಲೆದಾನೆ ಪಂಪನ ಸ್ಪಷ್ಟ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಸಂಘಟನೆ ಸಂಘಟದೇ ಬತ್ತನಾರು ಆಯ್ನಡ್ದವರ ಈ ಕರ್ನಾಟಕ ಈ ಕಾಸರಗೋಡದ ಭಾಗವಡಿತಿನಂಚಿನ ಯಕ್ಷಗಾನ ಸಂಘಗಳಿಗೆ ಒಂಜಿ ಪೂರ್ಣವಾಯಿನಂಚಿನ ಒಂಜಿ ಸ್ಥಾನಮಾನವನ್ನು ಕೊರದು ಯಕ್ಷಗಾನ ಸಂಘಗಳನ್ನ ಅಭಿವೃದ್ಧಿಗೆ ಆ ಪ್ರಾಮಾಣಿಕವಾಯಿನಂಚಿನ ಪ್ರಯತ್ನ ಮಂತೊಂದಲ್ಲ ಪಂಪನ ಪಾತ್ರವನ್ನು ಪಣೊಂದು ಅರೆಲ್ಲ ಪ್ರೀತಿಪೂರ್ವಕವಾದ ನಾನು ಸ್ವಾಗತ ಮಂತೊಂದಲ್ಲ. ರಮೇಶ್ ಶೆಟ್ಟಿ ವೇದಿಕೆ ಬರಡು ಬಂದಿಲ್ಲ. ರಮೇಶ್ ಶೆಟ್ಟಿ ಮುಖ್ಯ ಚಾಲಕ ಬರಡು ಅವರಿಗೆ ಶಾಲೆ ಮುಗಿತಾರೆ. ಮಾತ್ರ ಒಟ್ಟಿಗೆ ಜೋಕ್ಲೆಗ್ ನಾಟ್ಯ ನಿರ್ದೇಶನ ಮಂತ್ರಿನ ಶ್ರೀಯುತ ಜಗದೀಶ್ ಗಟ್ಟಿ ಉಚ್ಚಿಲ ಮೇರೆಗೆ ಗುರುವಂದನೆ ಮಂತ್ರವಲ್ಲ ಆಯ್ತೊಟ್ಟಿಗೆ ಎಂ ನಾರಾಯಣ ಶೆಟ್ಟಿ ಪಾವರು ವೆಂಕಟ ಪೂಜಾರಿ ಶ್ರೀಮಾರು ನಾರಾಯಣ ಪೂಜಾರಿ ಬಲಕ ಮೋಹನ್ ಚಕ್ರತೀರ್ಥ ಸುಧಾಕರ್ ಶೆಟ್ಟಿ ಕುಂಜತ್ತೂರು ಮೇಕಿನ ಮಾತ್ರ ನಮ್ಮ ಮಾನಾದಿಗೆ ಮಂತ್ರವಲ್ಲ ಆಕೆಯ ಮಾತರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದು ಮಾತರೆಲ್ಲ ನನವರ ಲೆತ್ತೊಂದು ಸ್ವಾಗತ ಮಂತನೊಟ್ಟಿಗೆ ಎಂಗ್ಲಿಗೆ ಕಲಾಭಿಮಾನಿ ಬಂಧುಲ ಎಂಚಿನ ನಿಖಿಲನ ಮಾತರೆಲ್ಲ ವೇದಿಕೆದ ದುಂಬುಡ್ತಿ ಎಂಚಿನ ನಿಖಿಲ ಮಾತರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತಂದು ನನ್ನ ಸ್ವಾಗತ ಭಾಷಣ ಅಂತ ಯಕ್ಷಗಾನ ಗೆಲ್ಗೆ ನಮ್ಮ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘಾಪಕ ಅಧ್ಯಯನ ಕೇಂದ್ರದ ಈ ಒಂದು ಸಂಘಟನೆಯನ್ನು ಈ ವೇದಿಕೆಗೆ ಮತ್ತು ಉಳಿದ ಗಣ್ಯಾತಿಗಣ್ಯ ವ್ಯಕ್ತಿಗಳು ಬೆಲ್ಪಿನ ಪ್ರಸ್ತಾವನ ಮೂಲಕ ದೀಪನ ಪ್ರಜ್ವಲನ ಮೂಲಕ ಅದನ್ನು ಅರಳಿ ಹಾಗೆ ಈ ಕಾರ್ಯಕ್ರಮದ ಚಾಲನಕರ್ಮಿಗಳು ಈ ಸಂಘಟನೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಒಂದು ಅತ್ಯಂತ ಅಪೂರ್ವವಾದಂತಹ ಒಂದು ಗಳಿಗೆ ಇದಕ್ಕೆ ನಮ್ಮ ಮಾತೆಲ್ಲ ಸಾಕ್ಷಿಯಾಗಿಲ್ಲ. ಏನೇ ಈ ಗಣ್ಯಮಾನ್ಯ ವ್ಯಕ್ತಿ ನಡೆದು ವಿಶೇಷ ವ್ಯಕ್ತಿ ನಡೆದು ಉದ್ಘಾಟನೆಯಾದಂತಹ ಈ ಸಂಘಟನೆ ಮಸ್ತ್ ಬೆಳೆದು ಕೀರ್ತಿವಂತರಾದಂತಹ ಯಕ್ಷಗಾನ ಕಲಾವಿದರನ್ನು ಅವು ಸೃಷ್ಟಿ ಮಲ್ಪಡೆ ಅಥವಾ ಬೆಳಗಾವಡೆ ಅಂತ ನಮಗೆ ಈ ಸಂದರ್ಭದಲ್ಲಿ ತಮ್ಮ ಮಹಾಲಿಂಗೇಶ್ವರ ದೇವರಲ್ಲ ಅಂಚಿನ ಮಹಾಗಣಪತಿ ದೇವರಲ್ಲ ಅಂಚನೆ ನಮ್ಮ ನಂಬನಂಚಿನ ಗುರು ಹಿರಿಯರ ನಾಟಕಗಳ ಮಾತಾಡಲ ಪ್ರಾರ್ಥನೆ ಮಾಡ್ಕೊಂಡ ಎಂಚ ಗೆಲ್ಪು ಕತ್ತಲನ್ನು ದೂರ ಮಲ್ತದು ಪ್ರಪಂಚದ ನಮకు కన్ను తెజపాటు కొరకుండా గెలుపుని తెజపాటు కొరకుండా మనకు నడుము సాధన తెజపాటు కొరకుండా అంచనా ఈ వీధి జనుల ಈ ಸಂಘಟನೆಯ ಸಾಧನೆ ಉಜ್ವಲವಾದ ಬೆಳಗುಗಳು ಕಾವడం ತಮಗೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಈ ಕಾರ್ಯಕ್ರಮ ಯಕ್ಷಗಾನದ ಒಂಜಿ ಆಕರ್ಷಣೆ ಪಂಡ ಅವು ಎಂಚ ಬರ್ಕೊಂಡು ಎಂಚ ಬುಲೆ ಉಂಡು ನಮ್ಮನ್ನು ಓಡೆ ಮುಟ್ಟಕೊಂಡು ಉಂತ ಒಂದು ಪಣೀರೆ ಸಾಧ್ಯನೇ
ಒಂಜಿ ಕಾಲೋಡು ಒಂಜಿ 10-20 ವರ್ಷದ ದುಂಬು ಯಕ್ಷಗಾನಗೂ ಹೊಸ ಪೀಳಿಗೆದಕಲ್ನ ಒಲವು ಭಾರಿ ಕಮ್ಮಿ ಆದಿತ್ತು. ಅವೇ ಸಮಯಡು ಟಿವಿ ಜನಕಲ್ನ ಮನಸ್ಸನ್ನು ಆಕ್ರಮಿಸಾದಿತ್ತು, ಆವರಿಸಾದಿತ್ತು. ಆ ಟಿವಿಡೆ ಸರ್ವವಿಧತ ರಂಜನೆಯನ್ನ ಜನಕಲು ಪಡೆಯೊಂದಿತ್ತೇರು. ಅಂಚಾದ ಯಕ್ಷಗಾನ ಅಂತೆ ಮದ್ದೆಟ್ಟಿತ್ತಂಡು. ಇತ್ತೆ ಅಂಚತ್ ಹೊಸ ಪೀಳಿಗೆದ ಜವನೀರು ಐತ ಆಕರ್ಷಣೆಗೆ ತಿಕ್ಕದು ಐಟು ಬೆಂದೊಂದುಳ್ಳರು. ಕೆಲವು ಜನ ಸಾಧನೆ ಮಾಡ್ತಿದ್ದೇರು, ಕೆಲವು ಜನ ಸಿದ್ಧಿ ಪಡಿತೇರು, ಕೆಲವು ಜನ ಪುದಾರಿಗೆ ಬೈದೇರು. ಮಾತ್ರೆಗಿಲ್ಲ ಇನ್ನು ಅಭ್ಯಾಸ ಮಂತಿ ಒಟ್ಟಿಗೆ ಐಟು ಸಿದ್ಧಿ ಪಡೆದು ಪುದರ್ ಬಡೆಯರ ಆಪುಣದ ಬಂಡುದತ್ತು ಆಂಡ ಆ ಕಲತ ಮಿತ್ತು ಒಂಜಿ ಆಸಕ್ತಿ ಐತ ಮಿತ್ತು ಶ್ರದ್ಧೆ ಗೌರವ ಇತ್ತುಂದಾಂಡ ಅಕ್ಲನ ಉಳಾಯ್ದ ಬೆಳವಣಿಗೆಗೆ ಬಾರಿ ಎಡ್ಡೆ ಎಂದು ಎನ್ನ ಅಭಿಪ್ರಾಯ. ಚೋಕುಲು ಅಕ್ಲನ ಓದುನ ಬರೀಪುನ ಶಾಲೆದ ಕೆಲಸನು ಮುಗಿತ್ತದು ಬಕ್ಕ ಬೇತೆಂಚಿನ ದಾಲ ಪ್ರಯೋಜನ ಇಜ್ಜಂದನ ಹವ್ಯಾಸುలను ದೀವೊಂದು ಹಾಳು ಸಾಧನೆ ಪೋಪು ನಡೆದು ಇಂಚಿನ ಒಂಜಿ ಕಲೆ ಒಂದು ನಮ್ಮ ರಾಜ್ಯದ ಕಲೆ ಆದೆಲ್ಲ ಪುದರ ಬಡೆಯನ್ನು ರಾಷ್ಟ್ರ ಮಟ್ಟದ ಗೌರವ ಪಡೆಪುನಂಚಿನ ಒಂಜಿ ಯೋಗ್ಯತೆ ಅರ್ಹತೆ ಇತ್ತನ ಈ ಕಲೆ ಪಿದಯೂರ್ದ ಅವ್ಯತೋ ವಿದ್ವಾಂಸರು ಈ ಯಕ್ಷಗಾನದ ಕಲೆತ ವೈಶಿಷ್ಟ್ಯ ಐತ ಸತ್ವ ನೇನು ಮಾತ ತಿಳಿದು ಅಕ್ಲಿಯ ಈ ಕಲೆತ ಬಗ್ಗೆ ಗೌರವಡು ಶ್ರದ್ಧೆಡು ಐನು ಅಭ್ಯಾಸ ಮನ್ಪುನಂಚಿನ ಒಂಜಿ ಮನೋಭಾವನು ತೋಚ್ಪಾವದರು ತೋಚ್ಪಾವಂದು ಉಳ್ಳೇರು. ಒಂಜಿ ಉದಾಹರಣೆ ಮನ್ಪುಂದಾಂಡ ಶಿವರಾಮ ಕಾರಂತೇರ್ನ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ತೆರಿದು ಯಕ್ಷಗಾನದ ಮಿತ್ತು ಆಸಕ್ತಿ ಬತ್ತದು ಒಂಜಿ ಪಾಶ್ಚಾತ್ಯ ಮಹಿಳೆ ಮಾರ್ತಾ ಆಸ್ಟನ್ ಅನ್ಪುನ ಒಂಜಿ ಪೊಂಜು ನಮ್ಮ ದೇಶಗೂ ಬತ್ತದು ಈ ಕಲೆನ ಅಭ್ಯಾಸ ಮಲ್ತದು ಐಟು ಡಾಕ್ಟರೇಟ್ ಪಡೆದು ಇತ್ತ ಪ್ರಾಯ ಕಲಿದು ಪಡು ಇತ್ತಲ ಕಾರ್ಗೆ ಗೆಜ್ಜೆಗಟ್ಟದು ವೇಷ ಮನ್ಪುನಂಚಿನ ಒಂಜಿ ಮಾನಸಿಕವಾಯಿನ ಆರೋಗ್ಯ ಆ ಒಂಜಗೆ ಇತ್ತೆಲ್ಲ ಉಂಡು ಪನ್ಪುನಗೆಂಡೆ ನಮ್ಮ ಮಣ್ಣದ ಮಣ್ಣುಡು ಕೊಡಿತನ ಕಲೆ ಒಂದು. ಈ ಮಣ್ಣದ ಬಗ್ಗೆ ದೇವರನ ಕೆಲಸ ಅನ್ನಗ ಒಂಜಿ ಪಾತ್ರ ಅನ್ಪೇರು ಪಂಚವರ್ಣದ ಮಣ್ಣು. ಅವು ಈ ತುಳುನಾಡಿಗೆ ಮಾತ್ರ ಪನ್ಪುಣಿ ಮಂಡಿಗೆ ನನ್ನ ಅಭಿಪ್ರಾಯ. ಪಂಚವರ್ಣನ ಪಂಚ ಆವರಣನ ಹೆಂಚಿನ ಮಂಡದು ನಮ್ಮ ದಿನಕರ ಪಚ್ಚನಾಡಿನಂಚಿನ ವಿದ್ವಾಂಸರ ಇನ್ನು ವಿವರಣೆ ಕುರುಳೈಕು ಅಂಚಿನ ವಿಶೇಷವಾಯಿನ ಮಣ್ಣುಡು ಕೊಡಿತನ ಕಲೆ ಅವೇ ಮಣ್ಣುಡು ಪುಟ್ಟು ಬಳತನ ನಮ್ಮನ್ನು ಆಕರ್ಷಿಸವನ್ನ ವಿಶೇಷತ್ ಒவ்வೊ ಒಂದು ಪರದೇಶದಕ್ಲೆಲ್ಲ ಆಕರ್ಷಿಸಾವುಡು ಪಂಡ ಈ ಕಡಲು ಕಡತದು ಐತ ಅಂಚಿನ ಪೋಪುನಂಚಿನ ಯೋಗ್ಯತೆಯ ಕಲೆಗೆ ಉಂಡು ಒಂದು ಮಂಡದು ನಮ್ಮ ಏಪ ಉಳ್ಳಪ್ಪನೊಳ್ಳಿ ಅಂಚಿನ ಕಲೆನು ಈ ಇಂದುರ ಒಂಜಿ ಪವಿತ್ರ ಕ್ಷೇತ್ರ ಪುಣ್ಯ ಸಾನ್ನಿಧ್ಯ ಮುಲ್ಪದ ಸುತ್ತಮುತ್ತದ ಜೋಕ್ಲು ಐತ ಆಕರ್ಷಣೆಗೆ ತಿಕ್ಕದು ಶುರು ಕೆಂಚಾಪ್ನು ಅಣ್ಣಗ ಜೋಕ್ಲಿಗೆ ಆಸಕ್ತಿ ಇದ್ದಿದ್ದಲ್ಲ ಜೋಕ್ಲೇನ ಅಪ್ಪಮ್ಮೆ ಇಲ್ಲದಕ್ಲು ಅಕ್ಲನ ಪ್ರೇರಣೆ ಜೋಕ್ಲು ಕಲ್ಪೆರ ದುಂಬಾಪ ಅಂಚ ಬೊಕ್ಕ ಜೋಕ್ಲೆಗೆ ಐಟ ಆಕರ್ಷಣೆ ಪುಟ್ಟದು ಜೋಕ್ಲೆ ಐತ ಮಿತ್ತ ಆಸಕ್ತಿಡು ಕಲ್ಪುವೆರು
ಸಾಧನೆ ಮಲ್ಪೇರು ಐಟ್ ಮಿತ್ತ ಸ್ಥಾನ ಪಡೆಪೇರು ಪುದಾರ್ ಸಂಪಾದನೆ ಮಲ್ಪೇರು. ಊರುಡೆ ಆವಡು ಬೊಂಬಾಯಿಡೆ ಆವಡು ಎಲ್ಲ ಜೋಕ್ಲಿಗೆ ಕಲ್ಪಾದು ಕೆಲವು ಜನ ಕಲಾವಿದರಾದ ಬುಳೆಪಾಯಿ ನಾಯಿ ಹೊರ ಕಲ್ಯಾಣ ಒಂಜಿ ಯಕ್ಷಗಾನ ಇಂಚೆನ ಅಧ್ಯಯನ ಕೇಂದ್ರ ಉದ್ಘಾಟನೆ ಆಪನ ಸಂದರ್ಭಡು ಅಂಡ ಕಲ್ಪಾರಿಯಾನು ಕಲ್ಪೇರ ಅಲ್ಪ ಸುತ್ತಮುತ್ತ ಇತ್ತನ ನಮ್ಮ ಊರ್ದ ಜೋಕ್ಲು ಬಂಡ ಜವನೀರು ಅಪಗ ಅಲ್ಪ ಬರೀ ಕರುಣಾಕರ್ ಶೆಟ್ಟರು ಬಂಡದು ನಮ್ಮ ಊರ್ದಾರಿ ಇತ್ತೇರು ಆರು ಅಲ್ಪ ಒಂಜಿ ಮಲ್ಲ ಫ್ಯಾಕ್ಟ್ರಿದ ಮ್ಯಾನೇಜರ್ ಆದಿತ್ತನಾರು ಆರು ಆಯ್ದ ಅಧ್ಯಕ್ಷ ಭಾಷಣ ಬಂಡೇರು ಒಂದು ಉದ್ಘಾಟನೆ ಎಲ್ಲ ಆಯ್ತಾ ಸಮಾಪನಲ್ಲ ಹೊರನೇ ಇರಬಲ್ಲಿ ಎಂಟು ಹೆಚ್ಚಿಗೆ ಕೋಟಿ ಮಾತ ಅಂಚೆನೆ ಆಪುನಿ ಉದ್ಘಾಟನೆ ಆಪುಂಡು ಅದು ಒಂಜಿ ಅಂತೆ ಸಮಯ ಅನ್ನಾಗ ಕಲ್ಪನಾಕ್ಲೆಗೆ ಆಸಕ್ತಿ ಕಮ್ಮಿ ಆದ ಅದನ್ನ ಅಕ್ಲೆಗೆ ಅನುಕೂಲತೆ ಸರಿ ಇಜ್ಜಂದೆ ಸೌಲಭ್ಯ ಸರಿ ಇಜ್ಜಂದೆ ಅಕ್ಲು ಬರ್ಪಣಿ ಮುಂತಾಯಿರು ಅವೇ ಕಡೆ ಗಣೇಶರು ಬಣ್ಲೆಕ್ಕ ಶುರುಕು 50 ನೋವು ಬಕ್ಕ 5 ಊರಿಂಡಲ್ಲ ಮಲ್ಲ ಪುಣ್ಯ ಅಂದು ಇಂದು ಅಂಚಾತಜಿ ಶುರು ಇತ್ತು ನಡೆದಿಲ್ಲ ಹೆಚ್ಚಿಗೆ ಆದು ಇನ್ನಿಕ್ ಒಂಜಿ ಅವೇ ಕಲ್ತನ ಜೋಕ್ಲೇರ್ದೇ ಒಂಜಿ ಯಕ್ಷಗಾನ ಪ್ರದರ್ಶನ ಆಯರು ಉಂಡು ಅನ್ಕೊಂಡು ಭಾರಿ ಸಂತೋಷದ ವಿಷಯ. ಈ ಜೋಕುಲ್ನ ಆಸಕ್ತಿ ಜೋಕ್ಲಿನ ತಯಾರು ಮಲ್ಪನ ಗುರುಕುಲ ನಕ್ಲಿನ ಸಾಧನೆ ಇಂಚೆನೆ ಮುಂದುವರಿಯಡು ಈ ಕಲಾ ಸಂಘಡು ಅಭ್ಯಾಸ ಮಂತನಗಳು ಎಡ್ಡೆ ಪುದರ್ ಬೆಳೆದು ಎಡ್ಡೆ ಸ್ಥಾನಮಾನ ಸಂಪಾದನೆ ಮಲ್ಪಡು ಆಟೋನೇ ವೃತ್ತಿಯಾದ ಯಕ್ಷಗಾನವನ್ನೇ ವೃತ್ತಿಯಾದ ಸ್ವೀಕಾರ ಮಲ್ಪಡು ಎಲ್ಲ ಪನ್ಪುಜಿ ಹವ್ಯಾಸವಾದದ್ದು ಇದೊಂದು ಹವ್ಯಾಸಿಲು ಇತ್ತೆ ವೃತ್ತಿ ಕಲಾವಿದರು ಹೆಚ್ಚಿಗೆ ಸಾಧನೆ ಮಲ್ತನಗಳು ಉಳ್ಳೇರು ಅಂಚೆನೆ ಸಾಧನೆ ಮಲ್ಪಡು ಅಟ್ಲೆಗೆ ಮುಲ್ಪದ ಸ್ವಾಮಿ ಮಹಾಲಿಂಗೇಶ್ವರ ದೇವರು ಅನುಗ್ರಹ ಮಲ್ಪಡು ಇಂದು ಈ ಸಂಘ ನನ್ನ ಮೆತ್ತಿಗೆ ಬೆಳಗಡು ಬಣದು ನಟ್ಟೊಂದು ಎನ್ನರೆಡ್ಡು ಪಾತ್ರವನ್ನು ಮುಗಿತಾರೆ. ಯಕ್ಷಕಲಾ ಅದ್ಭುತ ನೋಟಂ ಪ್ರೇಕ್ಷಕ ಮಾನಸ ಪ್ರಫುಲ್ಲ ವಾಗ್ರತ ಕೂಟಂ ಅಕ್ಷಿ ಮನೋಹರ ನಾಟ್ಯಂ ಅಕ್ಷಯದ ಆನಂದಪೂರ್ಣ ನವರಸದೂಟಂ ಇಂಚ ಒಂದು ಯಕ್ಷಗಾನದ ಬಗ್ಗೆ ಬಣ್ಣನೆ ಮಲ್ಪಲ್ ಪಂಚವರ್ಣದ ಮಣ್ಣುಂದು ಮಣ್ಣು ರೈತ ಬಗ್ಗೆ ವ್ಯಾಖ್ಯಾನ ಇತ್ತೇನೆ ಅಪ್ರಸ್ತುತ ದಯಗೊಂಡ ಈತ ಜಂತ ಬಗ್ಗೆಯನ್ನು ಪಾತ್ರಡಾಪುಂಡು ನಾಗ ನಡೆ ನಮ್ಮ ಮಣ್ಣದ ವರ್ಣ ಅವು ದೈವದ ನುಡಿಕಟ್ಟುಡು ಉಪ್ಪುನಂಚಿನ ವಿಚಾರವು ಸತ್ಯ. ಇನಿ ಮುಖ್ಯವಾದ ಗುರುವಂದನೆ ಜಗದೀಶ್ ಗಟ್ಟಿ ಉಚ್ಚಿಲ ಪ್ರಜ್ಞಾ ನವೋನ್ಮೇಷ ಶಾಲಿನಿ ಬುದ್ಧಿ ಪ್ರತಿಭಾ ಇಂಚಿತ್ತಿ ವಿಚಾರವು ಏರಿಗೆ ಪ್ರಜ್ಞೆ ಉಂಡ ಏರಿಗೆ ಬುದ್ಧಿ ಉಂಡ ಅಕಲು ಪೊಸತ್ತು ನಾಡೊಂದು ಪೋಪೇರು ಪಂಡ ಅಕಲ ಸಾಧನೆ ನರಮಾನ್ಯನಾಯೇ ಪುಟ್ಟು ಬಕ್ಕ ಸೈಪಿನೇತ ನಡುಟು ಮೂಲು ಹೊರ್ತು ಪೋಪಿನಿ ದಾದಾವು ಪಂಡ ఆయన ದಾಖಲೆ ಅತ್ತುಲ ಚರಿತ್ರೆ ಅವು ಕಲಾ ಸಾಧನೆ ಮೂಲಕ ಅತ್ತುಲ ವ್ಯಕ್ತಿತ್ವದ ಈ ಸಾಮಾಜಿಕ ರಾಜಕೀಯ ಇಂಚಿತ್ತಿ ಬೇತೆ ಬೇತೆ ರೂಪಡು ನಮ್ಮ ಸಾಧನೆಯನ್ನು ದಾಖಲೆ ಮಲ್ತು ಪೋಯರಾಪ ಅಂಚಿತ್ತಿ ಎಡ್ಡೆಪ್ಪುದ ದಾಖಲೆ ಮಲ್ಪರೆ ನಂಗೆ ಉಪ್ಪುನಂಚಿನ ಒಂದು ಮಹಾಮಲ್ಲ ಕಲೆ ಪಂಡ ನಮ್ಮ ಈ ಯಕ್ಷಗಾನ ದೇಶ ವಿದೇಶಗಳ ಇಲ್ಲಿ ಯಕ್ಷಗಾನ ತನ್ನ ಚೆಂಡದ ಪೆಟ್ಟಿನ ರಟ್ಟಾದು ಆ ಕಲೆತ ಪುಗರ್ತೆ ಬಾನದೆತ್ತರಗೂ ಪೋತುಲು ಬಂಟಿನಂಚಿನ ವಿಚಾರ ನಿಕ್ಲೆಗೆ ಪೂರ ತೆರೆದಿ ನಾವು ಅವೇತೋ ಸಾರ ಕಲಾ ಸಾಧಕರು ನಮ್ಮ ಈ ಕರಾವಳಿದ ಮನ್ನಿಡುಳ್ಳೇರು ನಮ್ಮ ದೈವದೇವರನ ಕೃಪೆ ಎಂದು ಪನ್ನಲಿ ಐಟು ಇಲ್ಲಿ ಗುರುವಂದನೆ ಪಡಪಿನಂಚಿನ ಜಗದೀಶ್ ಗಟ್ಟಿ ಉಚ್ಚಿಲ ಮೂಲು ಯಕ್ಷಗಾನ ಕೇಂದ್ರ ಸ್ಥಾಪನೆ ಆದ ಜೋಕಲ್ನ ಮುಖೇನ ಇನ್ನು ಯಕ್ಷಗಾನ ರಂಗ ಪ್ರದರ್ಶನ ಆವಡ ಕಾರಣಕರ್ತರಾರು ಗುರುಸ್ಥಾನಡು ಉಪ್ಪುನಾರು ಉಚ್ಚಿಲ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರಡು ಸುರೇಶ್ ಕೋಟಕಾರ್ ಎಡ್ಡ ಕಲಾವಿದರಾರು ಅರ್ನ ಮುಖಾಂತರ ಯಕ್ಷಗಾನ ನಾಟ್ಯಾಭ್ಯಾಸ ಮಲ್ತಿನಾರು ಬರೀ ವ್ಯಕ್ತಿ ನಾಟ್ಯಾಭ್ಯಾಸ ಮಲ್ತದ್ದು ಮೋನೆಗೂ ರಂಗು ತೊಡಿತದ್ದು ರಂಗಸ್ಥಳ ಏರ್ನಡಿಗೆ ವೇಷಧಾರಿ ಆಪುಜೆ ಅತ್ತನ ಕಲಾವಿದೆ ಆಪುಜೆ
ಮಹಾಮಲ್ಲ ಸಾಧಕ ಅವಡ ಪಾತ್ರ ಬಣ್ಣಗಾರಿಕೆ ಅಂಚನೆ ನಾಟ್ಯದ ಪೊರ್ಲು ಪೊದಿಕೆ ಇದೇನು ಪೂರ ತೇರಿವಡು ಜೊತೆಗೆ ಅನುಭವಲ ಬೋಡಾಪನು ಪುರಾಣ ಜ್ಞಾನ ಆತೆಯತ್ತು ಪಾತಿರ್ನ ತರ್ಕಜ್ಞಾನದ ಅನುಭವ ಬೋಡಾಪನು ಇಂಚಿತ್ತಿ ಅನುಭವದ ಸಾಧನೆ ಮಲ್ಪ ನಾವು ಮಾಮಲ್ಲ ಕಜ್ಜ ಆ ಮಾಮಲ್ಲ ಕಜ್ಜಗೂ ಪಜ್ಜೆ ಪಾಡರೆ ದುಮ್ಮು ಕೊನೆಯಿನಾರು ಅತ್ತನ ರಂಗ ನಿರ್ದೇಶನದ ತರಬೇತಿನ ಕೊರ್ನಾರು ಇನ್ನು ಕುಲ್ದಿನ ಹಿರಿಯರು ಬಟ್ಟಿಗೆರೆ ಪುರುಷೋತ್ತಮ ಪೂಂಜರಿ ಅರ್ನ ನಿರ್ದೇಶನದ ಚೌಕಟ್ಟು ಜಗದೀಶ್ ಗಟ್ಟಿ ಉಚ್ಚಿಲಾರು ಸಮರ್ಥವರಿ ರಂಗ ನಿರ್ದೇಶಕ ಆದ ತನ್ನ ನಾಟ್ಯ ಗುರು ಆದ ಇನಿ ಅಲ್ಪ ಮಿಂಚೊಂದಲ್ಲೇರೊಂದು ಸತ್ಯ ಅರ್ನ ಬಗ್ಗೆ ಹೆಚ್ಚ ಪಾತ್ರಗಳು ಬಂದಿಜ್ಜಿ ಪಂಡ ಅಲ್ಪ ಏರು ಪುದರ್ ಗೋಪೇರು ಅಕುಲಕನ ಸಾಧನೆ ಇರ್ದಾತ್ರಾಣಿ ಏರೇರು ಲೇಖನ ಬರೆದಾತು ఆయన ಬನ್ನಿಸಾದ ಪುದರ್ ಗೋಪಿನವತ್ ನಮ್ಮ ಮಲ್ಪುನಂಚಿನ ಸಾಧನೆ ಆ ಸಾಧನೆದ ದಾಖಲೆಡು ಪುದರ್ ಗೋಪಿನ ಒಂದು ಸತ್ಯ ಸಾಧನೆ ಅಂಚಿತ್ತಿ ಸಾಧನೆಡು ಜಗದೀಶರು ಮಿತ್ತು ಬೈದಿನಾರು ಅರೆ ಒಂದು ತೆರೆಮರೆತ ಕಾಯ್ದ ಲೆಕ್ಕ ಉಪ್ಪುನಂಚಿನ ವ್ಯಕ್ತಿತ್ವ ಆಂಡ ಅರ್ನ ಈ ನಾಟ್ಯಗಾರಿಕೆ ಅರ್ನ ತರಬೇತಿ ಕಲಾ ತರಬೇತಿದ ಕುಶಲತೆ ಐದಾತ್ರನಾರಿ ಪುದರ್ ಪಡಿತೀನಿ ಇಂದಿನ ನಮ್ಮ ಸತ್ಯ ತಿರುವಡಾಯಿ ನಂಚಿನ ವಿಚಾರ ಪುಂಡವೇಷಧಾರಿ ಆದ ರಾಜವೇಷಧಾರಿ ಆದ ಐದು ಬಕ್ಕ ಭಾಗವತಿಕೆ ಇನಿ ಅರ್ನ ಕಂಠ ಎತ್ತು ಪೊರ್ಲುಂಡು ಬಂದು ಇನ್ನಿತ ಪ್ರಾರ್ಥನೆಡು ನಮ್ಮ ತೆರೆಯಂಡ ಪ್ರಸಾದನ ಕಲೆ ವೇಷಗಾರಿಕೆದ ಅಲಂಕಾರ ಆತೆ ಅತ್ತು ಕಲಾವರ್ಣಿಕೆ ಪಂಪಿನಂಚಿನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತದ್ದು ಅದು ತನ್ನ ವೃತ್ತಿ ಜೀವನಕ್ಕೆ ಅನುಕೂಲವಾದ ಆ ಸಂಸ್ಥೆ ಇತ್ತದು ಆರು ಸ್ಮರಣಿಕೆ ತಯಾರು ಮಲ್ಪನಂಚಿನ ವೃತ್ತಿಡು ಒಂದು ಯಕ್ಷಗಾನದ ಒಂದು ಅಂಗ ಯಕ್ಷಗಾನ ಸ್ಮರಣಿಕೆಯನ್ನು ಬಾರಿ ಪೊರ್ಲುಡು ಆರು ತಯಾರು ಮಾಡ್ಕೊಂಡಲ್ಲರು ಅಂಚ ತನ್ನ ಬದುಕನ್ನು ತನ್ನ ಪ್ರತಿಭೆಡು ಜೀವನನ್ನು ಸಾಗಿಸಾರಾಪುಂಡು ಪಂಪಿನನ್ನು ತೋಜಾದು ಕೊಡ್ತಿನಾರು ಜಗದೀಶ್ ಗಟ್ಟಿ ಅಂಚಾದಾರಿಗೆ ನಮ್ಮ ಮಾತೆರ್ಲ ಇನ್ನು ಗೌರವನು ಸಲ್ಲಿಸಾವ ನಾವು ನಮ್ಮ ಕರ್ತವ್ಯ ಎಲ್ಲಿಯ ಪ್ರತಿಭೆಡೆ ಮಿತ್ತು ಬತ್ತದು ಸಾಧನೆ ನಿಜವಾದ ಒಂದು ಪುದರ್ ಮಲ್ಪರೆ ಅಜಿಪ ವರ್ಷನ ಎಂಪ ವರ್ಷನ ಅವಡು ಬಂದಿಜ್ಜಿ ಬುಲೆಪುನ ಪಜ್ಜೆಡು ಬಕ್ಕ ನೆಗೆಪುನ ಸಾಧನೆದ ಆ ಪೊರ್ಲುಡು ನಮ್ಮ ಇನ್ನು ಪುದರ್ ಮಲ್ಪರೆ ಆಪನ್ ಅವೇನು ತೋಜಾದಿನಾರು ಜಗದೀಶ್ ಗಟ್ಟಿ ಉಚ್ಚಿಲ ಆರ ಬೋವಿ ಶಾಲೆಡ್ ಪ್ರಾಥಮಿಕ ವಿದ್ಯಾಭ್ಯಾಸ ಬಕ್ಕ ಗಣಪತಿ ಕಾಲೇಜು PU ಮೂಲಪೂರ್ವ ವಿದ್ಯಾಭ್ಯಾಸ ಮಲ್ತಿನಾರು ಸುರುಕಾದ ಬೋವಿ ಶಾಲೆಡೆ ಅವರ ನಾಟ್ಯಾಭ್ಯಾಸದ ತರಬೇತಿನ ಕೊಡ್ತ ಅಲ್ತ ಜೋಕಳಿನ ರಂಗಗು ಏರಾಯಿನಾರು ಐದು ಬಕ್ಕ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಬಕ್ಕ ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನ ತೂವಿನಾಡು ನವೋದಯ ಸ್ಕೂಲು ಮುಡಿಪು ಇಂಚ ಬೇತೆ ಬೇತೆ ಕಡೆಟು ತರಬೇತಿ ಮಲ್ದಿನಾರು ಮೂಲು ಕೂಡ ತರಬೇತಿ ಮಲ್ತು ಇನ್ನು 30 ಜೋಕುಲಿನ ರಂಗ ಪ್ರವೇಶ ಮಲ್ಪೆರೆ ಅಕ್ಲೇನು ತಯಾರು ಮಲ್ತೇರು ಯಕ್ಷಗಾನಡು ವೇಷ ಮಲ್ಪನವು ಸುಲಭ ಇಲ್ಲಡು ಕುಲ್ದು ಪ್ರಸಂಗ ಬರೆಪಿನವು ಸುಲಭ ಆಂಡ ಕೈಕಾರು ಸರಿ ಮಗರಂದಿನಕ್ಲೇನು ಕೈಕಾರು ನಲಿಪಾವು ಲೆಕ್ಕ ಪೊರ್ಲು ಮಗರ್ಪಾದು ಪೊರ್ಲುದ ಶೈಲಿಡು ಅಕ್ಲೇನು ರಂಗಸ್ಥಳಗು ಪೊಗ್ಗಾವನ ಒಂದು ಜಾನ್ಮೆ ಅವು ಗುರುವಾಯಿನ ಗುಪ್ಪು ನಂಚಿನ ಮಲ್ಲ ಕಚ್ಚ ಒರಿ ಪುಂಡುವೇಷ ಮಲ್ಪನೆಯ ఆయన ಪುಂಡುವೇಷದ ಶೈಲಿನ ಬಂದು ಕೊರ್ಪೆ ಒರಿ ರಾಜವೇಷ ಮಲ್ಪನೆಯ ఆయన ರಾಜವೇಷದ ಶೈಲಿನ ಬಂದು ಕೊರ್ಪೆ ಅಡ್ಡೆಗಕ್ಲಿಗೆ ಗುರುಕು ಮಟ್ಟದ ಪಟ್ಟ ತಿಕ್ಕುಜಿ ನಿಜವಾದ ಬಣ್ಣದ ವೇಷ ರಾಜವೇಷ ಶ್ರೀವೇಷ ಪುಂಡುವೇಷ ಹಾಸ್ಯವೇಷ ಇಂಚ ಸೇರ್ದಿನ ಪೂರ ಯಕ್ಷಗಾನದ ಸರ್ವಾಂಗ ಸುಂದರತ್ವದ ಬಗ್ಗೆ ತರಬೇತಿ ಕೊರ್ಪಿನಂಚಿನ ಒರಿ ಸಮರ್ಥ ಕಲಾವಿದೆ ನಿಜವಾದ ಗುರು ಪಟ್ಟದು ಇರುವೆ ಆ ನಿಟ್ಟಿಡು ಜಗದೀಶ್ ಗಟ್ಟಿಯಾರ್ನ ಸಾಧನೆ ಮಲ್ಲವು ಅಂಚಾದು ಯಾರಿಗೆ ನನಾತು ಕಲಾ ಜೀವನ ಉಂಡು ನನಾತು ಸಾಧನೆ ಮಲ್ತದ್ದು ಆರು ಎಡ್ಡೆಡ್ಡೆ ಪುದರನ್ನು ಪಡೆವಾಡ ಬಂದು ಶ್ರೀ ಮಹಾಲಿಂಗೇಶ್ವರ ದೇವರಡ ನಟ್ಟನ್ವೆ ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಿದ್ಧಿ ಕೊರಡು ಶ್ರೀಮತಿ ಸುನೀತಾ ಜೆ ಗಟ್ಟಿ ಬಕ್ಕ ಮಗೆ ವಿಖಾನ್ ಇಂಚಾರ್ನ ಪುರ್ಲುದ ದಾಂಪತ್ಯ ಜೀವನ ಅವರಿಗಿನಿ ಗುರು ವಂದನೆ ಮಲ್ಪುನವು ಎಡ್ಡಪ್ಪುದ ಬೇಲೆ ಪುರ್ಲುದ ಕಜ್ಜ ಆತ ಇನಿ ಹವ್ಯಾಸಿ ಕಲಾವಿದರಾದ ಈ ಕ್ಷೇತ್ರಡು ಪ್ರಸಿದ್ಧಿ ಪಡೆತಿನಂಚಿನ 5 ಜನಕ್ಕೆ ಸನ್ಮಾನ ಮಲ್ಪುನಂಚಿನ ಒಂದು ಎಡ್ಡೆಪ್ಪುದ ಬೇಲೆ ಎಂ ನಾರಾಯಣ ಶೆಟ್ಟಿ ಪಾವರು ಬಕ್ಕ ವೆಂಕಪ್ಪ ಪೂಜಾರಿ ಬಸ್ರಿಮಾರು ನಾರಾಯಣ ಪೂಜಾರಿ ಬಳಕ ಮೋಹನ ಚಕ್ರತೀರ್ಥ ಶ್ರೀ ಸುಧಾಕರ ಶೆಟ್ಟಿ ಕುಂಜತ್ತೂರು ಮಕ್ಕಳು ಪೂರರ್ಲ ಹಿರಿಯ ಇನಿ ಯಕ್ಷಗಾನದ ಸುವರ್ಣ ಕಾಲ ಎಡ್ಡ ಸಂಭಾವನೆ ತಿಕ್ಕುನಂಚಿನ ಪೊರ್ತು ಎಡ್ಡ ಪುದರ್ ಮಲ್ಪನಂಚಿನ ಎತೋ ಕಲಾವಿದರು ಇಲ್ಲೇರು ಆಂಡ ಈ ಯಕ್ಷಗಾನ ಒರಿಯೋಡು ಪಂಪಿನಂಚಿನ ಒಂಜಿ ಧೋರಣೆ ಒವ್ವೇ ಆರ್ಥಿಕದ ಆ ಆಸೆ ಇಜ್ಜಂದೆ ನಿಜವಾಯಿನಂಚಿನ ಎಡ್ಡೆಪ್ಪುದ ಮನಸ್ಸದ ಕಲಾ ಸೇವೆ ಮಲ್ಪನಂಚಿನ ಮೊಕ್ಕಲೇನು ಹಿರಿಯಾಕಲು 5 ಜನ ನೀನಿತ ಈ ವೇದಿಕೆಗೆ ಸಮ್ಮಾನ ಮಲ್ಪನವು ಮಹಾಮಲ್ಲ ಬೇಲೆ ಈ ಬೇಲೆಯನ್ನು ಮಲ್ಪನಂಚಿನ ಇನಿತ ಸಂಘಟಕರನ್ನ ಸಂಘಟನೆಯನ್ನ ನಮ್ಮ ಅಭಿನಂದನೆ ಮಲ್ಪನವು ನಮ್ಮ ಆದ್ಯ ಕರ್ತವ್ಯ ಇನಿ ಏರು ರಂಗೋಡು ತೋಜುವರ
ಅಕುಲೆ ಮಲ್ಲ ಕಲಾವಿದರು ಏರು ಮಾಮಲ್ಲ ಬೇಲ ಮಲ್ಪೇರ ಅಕುಲೆ ಮಲ್ಲ ಕಲಾವಿದರು ಇಂಚಿತ್ತಿ ಒಂಜಿ ಮನೋಧರ್ಮ ಅದು ಗೊತ್ತುಂಡು ನಿಜವಾದ ಈ ಕಲೆ ಸೃಷ್ಟ ಆತಿನಿ ಅವು ಜಾನಪದೋರ್ದೆ ಎಡ್ಡೆಪ್ಪುದ ಶೈಲಿನು ಗುಲೆಪಾವೊಂದು ಒಂಜಿ ಕಲೆ ಸೃಷ್ಟ ಕಲೆ ಅಂದ ಅಂಚೆನೆ ಇತ್ತಗಿನಿ ನಮ್ಮ ಯಕ್ಷಗಾನ ಈ ವಿದೇಶ ಮಟ್ಟೋಡು ಈತ ಎತ್ತರದು ಬುಲೆಡಾಂಡ ಈ ಹವ್ಯಾಸಿ ಮಟ್ಟೋಡ್ಲ ಕಲಾ ಸಾಧನೆ ಮಲ್ತದು ಯಕ್ಷಗಾನ ಕ್ಷೇತ್ರಗೂ ಕೊಡುಗೆ ಕೊರನಂಚಿನ ಹಿರಿಯಕ್ಲೇನು ಪೂರ ನಮ್ಮ ಗೌರವಿಸಲವು ಆದ್ಯ ಕರ್ತವ್ಯ ಇನಿ ಮೇಳೋಡು ಅವನು ಮೂಲು ಪೂರ ಕಲಾವಿದರು ನಲ್ತೊಂದುಲ್ಲೇರು ಮೇಳೋಡು ಪೂರ ಕಲಾವಿದರು ಜಿಂಜೊಂದುಲ್ಲೇರು ಇದಕ್ಕೆ ಕಾರಣದಾನೆ ಅಲ್ಪ ಮುಲ್ಪ ಹವ್ಯಾಸಿ ಕಲಾವಿದರನ ಸಂಘಟನೆ ಯಕ್ಷಗಾನ ಕ್ಲಾಸ್ ಮಲ್ಪನೆರ್ದಾತ್ರ ಈ ಸತ್ಯನು ನಮ್ಮ ತಿಳಿಯೋದು ನಿಜವಾದ ಯಕ್ಷಗಾನದ ಕ್ಲಾಸ್ ಮಲ್ಪರೆ ಸುಮಾರು 3-4 ವರ್ಷದ ಕಷ್ಟ ಗುರುಕುಲ ಪಡೆಯಡಾಪನು ಕಲ್ಪನಂಚಿನ ಆ ಶಿಷ್ಯಲ ಪಡೆಯಡಾಪನು ಅಂಚ ಕಷ್ಟ ಪಡೆಯರ್ನ ಮಾತ್ರ ಒಂದು ಶಿಷ್ಯ ಉತ್ತಮ ಕಲಾವಿದೆ ಆದ್ರೆ ಅಂಗಡು ತೋಜರಾಪನು ಬಟ್ಟಿಗೆರದಾರ ಬಂಡೇರು ಯಕ್ಷಗಾನ ಕಲ್ತಿನಕ್ಕೂ ಪೂರ ವೇಷಧಾರಿಯ ಕಲಾವಿದರ ಆಪುಜೇರು ಅಂಡ ಅಕಲ್ನ ಎಡ್ಡೆಪ್ಪುಗು ಅಕಲ್ನ ಬುಲೈನಿಗೆ ಅವು ಪೂರ ಕಾಪುನು ಯಕ್ಷಗಾನಡು ನಮ್ಮ ಬುಲೆಂಡದಾದ ಲಾಭ ಇತ್ತು ಯಕ್ಷಗಾನಡು ಬರೀ ಬತ್ತದ ಕಲ್ಪನೆ ಒಂಜಿ ನಮ್ಮ ಯಕ್ಷಗಾನದ ಕಲತ ಇತಿಮಿತಿದಾದ ಅಂದು ತಿಳಿಯುವ ನಾವು ಒಂಜಿ ವಿಚಾರ ರಡ್ಡನೆ ಭಾಷೆ ಶುದ್ಧ ಆಪನು ಇನಿ ಪೂರ ಆಂಗ್ಲ ಭಾಷಾ ಅಧ್ಯಯನನೇ ಉಪ್ಪುನೇರ್ದಾತ್ರ ಕನ್ನಡ ಪಾತೆರ್ರ ಬಂಗಾಪಿನಕ್ಲೆಗಳ ಈ ಯಕ್ಷಗಾನದಾತ್ರ ಕನ್ನಡ ಪಾತೆರ್ರ ಬರ್ಪುಂಡು ಕ್ಲಾಸ್ ಮಲ್ಪನವಳು ಪೂರ ಜೋಕುಲು ತಿಕ್ಕು ಅಕ್ಲೆಗೆ ಕನ್ನಡ ಪಾತೆರ್ರ ಬರ್ಪುಚ್ಚು ಅಕ್ಲೆಗೆ ಕನ್ನಡ ಪಾತೆರ್ಪವನ್ನೆಲ್ಲ ಕಲ್ಪೋಡಾಪು ನಂಚಿನ ಪರಿಸ್ಥಿತಿ ಉಂಟು ಐಗಾತ್ರ ಮುಖ್ಯವಾದ ನಮ್ಮ ಕರ್ನಾಟಕ ಅಥವಾ ನಮ್ಮ ಕನ್ನಡ ಭಾಷೆದ ಈ ಮಣ್ಣದ ಗುಣೋರ್ದಾತ್ರ ಕನ್ನಡ ಕಲ್ಪನೆ ಯಕ್ಷಗಾನ ಆದ್ಯ ಕರ್ತವ್ಯ ದುಂಬುರ್ದಿಂಚಲ ಯಕ್ಷಗಾನ ಕನ್ನಡ ಭಾಷೆಗೆ ಮಹತ್ವದ ಕೊಡುಗೆ ಕೊಡ್ತೀವಿ ನಾವು ಪೂರ್ವರೆಗಳ ಗೊತ್ತು ಕಾವ್ಯ ಅವಾರ್ಡ್ ಅತ್ತನ ಕಲಾರೂಪದ ಅವಾರ್ಡ್ ಯಕ್ಷಗಾನ ಕೊಡ್ತೀನಂಚಿನ ಕೊಡುಗೆಗೆ ಇನಿ ನಮ್ಮ ಒಂದು ಅಕಾಡೆಮಿಕ್ ಲೆವೆಲ್ ಯಕ್ಷಗಾನಕ್ಕೆ ಏತು ಗೌರವ ಉಂಡು ಬಂದು ಚಿಂತನೆ ಮಲ್ತಿಲ್ಲ ನಿಜವಾದ ಸಾಧನೆಗೆ ಆಯ್ನಂಚಿನ ಗೌರವ ನಂಗೆ ತಿಕ್ಕದಿಜ್ಜಿ ಶೈಕ್ಷಣಿಕ ಮಟ್ಟದ ಅವಾರ್ಡ್ ಅತ್ತನ ಸರ್ಕಾರಿ ಮಟ್ಟದ ಅವಾರ್ಡ್ ಇಂಚಿತ್ತಿ ಕೊಡುಗೆಗೆ ಇಂಚ ಯಕ್ಷಗಾನನು ಕಲ್ತದ್ದು ಒಂದು ಎಡ್ಡೆಪ್ಪದ ಶೈಲಿಲು ಕೊಡುಗೆ ಕೊರಲ ನಿಜವಾದ ಯಕ್ಷಗಾನನು ನನಾತು ಎತ್ತರಗೂ ಬೆಳಪಾಯರಾಕು ಅಂಚಾದು ಆ ಕೊಡುಗೆ ಕೊರಪಿನಂಚಿನ ಈ ಸಂಘ ಸಂಸ್ಥೆಡು ಉಭಯ ಒಂಜಿ ಆರ್ಥಿಕ ಅಪೇಕ್ಷೆ ಇಜ್ಜಂದೆ ಎಡ್ಡೆಪ್ಪದ ಆತ್ಮಸಂತೃಪ್ತಿಗೆ ಬಾಡಾದ ಸೇವೆ ಮಲ್ಪುನಂಚಿನ ಈ 5 ಜನನು ಸನ್ಮಾನ ಮಲ್ಪುನಂಚಿನ ಈ ಎಡ್ಡೆಪ್ಪದ ಬೇಳೆನು ನಮ್ಮ ಮೆಚ್ಚೋಡಾಯಿನವೆ ಮುಂಡಪ್ಪ ಶೆಟ್ಟಿ ಮುತ್ತಕ್ಕ ದಂಪತಿ ಮಕ್ಕಳ ಮಗೆ ಆಯಿನಂಚಿನ ಬೇರೆ ಎಂ ನಾರಾಯಣ ಶೆಟ್ಟಿ ಪಾವರು ಆರು ಅಪ್ಪನ ಮಾರ್ಗದರ್ಶನ ತಂದು ಎಲ್ಲಿರ್ದೆ ಪುರಾಣ ಗ್ರಂಥ ಅಭ್ಯಾಸ ಮಲ್ತೊಂದು ಬತ್ತಿನಾರು ಐದು ಬಕ್ಕ ಉಪ್ಪಲ ಕೃಷ್ಣಮಾನ್ ಮಾಸ್ಟರ್ ಯಕ್ಷಗಾನ ತೆಂಕು ತಿಟ್ಟುಡು ಬಕ್ಕ ನಮ್ಮ ಈ ಕರಾವಳಿದ ತೆಂಕನಡು ಉಪ್ಪಳ ಕೃಷ್ಣ ಮಾಸ್ಟರ್ ಮಲ್ತಿನಂಚಿನ ಸಾಧನೆ ಮಲ್ಲವು ಇನಿಕಲ ನಮ್ಮ ಅರೇನು ಎನ್ನೊಂದಿಲ್ಲ ಅಂಚಿನ ಯಕ್ಷಗಾನದ ಒಂದು ಧೀಮಂತ ವ್ಯಕ್ತಿತ್ವ ಉಪ್ಪುನ ಇತ್ತಿನಂಚಿನ ಉಪ್ಪಳ ಕೃಷ್ಣ ಮಾಸ್ಟರ್ನ ಗರಡಿಡು ಪಳಗಿನಂಚಿನ ಈ ನಾರಾಯಣ ಶೆಟ್ಟಿ ವರ್ಕಾಡಿ ರಾಮವಲ್ಲೆರಡ ದಿಗ್ದರ್ಶನ ಪಂಡ ರಂಗದ ನಡೆ ನುಡಿತ ಬಗ್ಗೆ ಮಾಹಿತಿ ತನ್ನಾರು ಐದು ಬಕ್ಕ ಭಾಗವತಿಕದ ಅಧ್ಯಯನ ಮಲ್ದೇರು ಬಕ್ಕ ಮದ್ದಾಳೆ ವಾದನ ಮದ್ದಾಳೆದ ನುಡಿಗಟ್ಟದ ಬಗ್ಗೆ ತೆರೆದಿನಾರು ಆತ ಮಾತ್ರ ಸ್ವಂತ ಹಿಮ್ಮೇಳ ಸಾಮಗ್ರಿನ ಇಲ್ಲಡದು ಇದು ಏರು ಯಕ್ಷಗಾನ ಕಲ್ಪುಯರ ಅಂಚಿತ್ತಿ ಜೋಕುಲೆಗೆ ಉಭಯ ಒಂಜಿ ಅಪೇಕ್ಷೆ ಇಜ್ಜಂದೆ ಆರು ಬೋಧನೆ ಮಲ್ತಿನಾರು ಇಂದೇನು ಮೆಚ್ಚೋಡಾಯಿನವು ಇಂದ್ರಜಿತ್ ಕಾಳಗದ ಜಾಮವಂತನ ಪಾತ್ರದ ಮೂಲಕ ರಂಗಪ್ರವೇಶ ಮಲ್ತಿನಾರು ಹಾಸ್ಯ ಪಾತ್ರವನ್ನು ಮಲ್ತದ್ದು ಹಾಸ್ಯದ್ದು ಪ್ರಮುಖ ಪಾತ್ರದ ಅಂಚಿ ಪದ್ಯದೀನಾರು ಹನುಮಂತೆ ವೀರಭದ್ರೆ ರಾವಣೆ ಕಂಸೆ ಶನೈಶ್ಚರೆ ಮಹೋಗ್ರಿ ಇಂಚಿತ್ತಿ ಪಾತ್ರವನ್ನು ಮಲ್ತಿನಾರು ಶ್ವೇತಕುಮಾರದ ಪ್ರೇತ ಅಂಚನೆ ಚಂಡಾಮಾರ್ಕ್ಯರು ಚಿತ್ರಗುಪ್ತರು ಇಂಚಿತ್ತಿ ಪಾತ್ರವನ್ನು ಪೂರ ಮಲ್ತದ್ದು ಎಡ್ಡೆ ಯಕ್ಷಗಾನದ ಕಸುಬು ಬೆನ್ನಿನಾರು ಉದ್ಯಾವರ ಮಾಡ ಯಕ್ಷಗಾನ ಸಂಗೊಂಡು ಕಲಾಸೇವೆ ಮಲ್ತಿನಾರು ಐತ ಬುಲಂಗೆಗಳ ಕಾರಣ ಆಯ್ನಾರು ಮಾತ್ರ ಅತ್ ಮುಲ್ಪ ಕೈತಳ್ಳಿತ್ತಿನಂಚಿನ ಸಂಘ ಸಂಸ್ಥೆಯಲ್ಲೆಡೆ ಪೂರ ಸೇವೆ ಮಲ್ದಿನಾರು ಪ್ರೇಮಲತಾ ಮೆರ್ನ ಧರ್ಮಪತ್ನಿ ಅಂಚೆನೆ ಮೂಜಿ ಆಂಜೋಕುಲು ಬಕ್ಕವರ್ತಿ ಪೊನ್ನು ಶ್ರೀ ವೆಂಕಪ್ಪ ಪೂಜಾರಿ ಶ್ರೀಮಾರು ಮಂಡಪ ಪೂಜಾರಿ ಬಕ್ಕ ಜಾನಕಿ ದಂಪತಿನ ಮಗೆ ಮೇರು ಉಪ್ಪಳ ಕೃಷ್ಣ ಮಾಸ್ಟರ್ಡನೆ ಕಲ್ತಿನಾರು ಪಾವೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಯಕ್ಷಗಾನಗೂ ಪಾವೂರ್ದ ಚಾಮುಂಡೇಶ್ವರಿ ಕ್ಷೇತ್ರದ ಕೊಡುಗೆ ವರ್ಷಲ ಉಪ್ಪುನಾನೆ ಅವಳು ಗಿರಿಜಾ ಕಲ್ಯಾಣ ಪ್ರಸಂಗದ ಮೂಲಕ ರಂಗಪ್ರವೇಶ ಮಲ್ತಿನಾರು ತಾರಕಾಸುರೆ ಎಮ್ಮೆ ದುರ್ಜಯೆ ಪೂರ ಪಾತ್ರನು ಮಲ್ದೇನಾರು ಶ್ರುತಿ ಬದ್ಧವಾಯಿನ ಪಾತ್ರ ನಿಜವಾದ ಯಕ್ಷಗಾನಡು ರಂಗೋಡು ಮೆರವಡಾಂಡ ನಾಟ್ಯ ನಲಿಪುನಂಚಿನ ಶಕ್ತಿಲ ಓಡು ಅಂಚೆನೆ ಶ್ರುತಿಕ್ ಬದ್ಧವಾಯಿನಂಚಿನ ಪಾತ್ರನಂಚಿನ ಸೊರಗಾರಿಕೆ ಲಬೋಡು
ಬಕ್ಕ ಪೊರ್ಲುದ ಶೈಲಿ ಇನ್ನು ಮೂಜಿ ಎರಡ ಉಂಡ ಅಕಲು ನಿಜವಾದ ರಂಗೋಡು ಯಶಸ್ಸನ್ನು ಪಡೆಪೇರೆ ಅಂಚಿತ್ತಿ ಕಲೆಗಾರಿಕೆ ಮೆರ್ನವು ಬಕ್ಕ ಕೃಷ್ಣ ಮಾಸ್ಟ್ರೇ ಮೆರ್ನ ಬಗ್ಗೆ ಎಡ್ಡಪ್ಪದ ಪಾತೆರನ್ನು ಪಂದು ಪುಗಾರ್ದಿನಾರ್ ಮೂರ್ತಿಗಾರಿಕೆದ ಕುಲ ಕಸುಬುಡು ಜೀವನ ಮಲ್ತಿನಾರು ರೇವತಿ ಪಂಪಿನಾರು ಮೆರ್ನ ಧರ್ಮಪತ್ನಿ ನಾಲ ಅಂಜೋಕುಲು ವರ್ತಿ ಪುಣ್ಣು ಮೇರೆ ಬಕ್ಕ ನಾರಾಯಣ ಪೂಜಾರಿ ಬಳಕ ಸಂತ ಪೂಜಾರಿ ಗೌರಿ ದಂಪತಿನ ಮಗೆ ಮೇರೆ ಅರ್ಥಧಾರಿಯಾದ ಭಾಗವತರಾದ ರಂಗೋಡು ಸೇವೆ ಮಲ್ತಿನಾರು ಪ್ರಸಂಗದ ಪದ್ಯನ ಕಂಠಪಾಠ ಮೇರೆಗೆ ಎಡ್ಡೆ ಉಂಡು ಬಕ್ಕ ಅರ್ಥಧಾರಣಕ್ಲಿಗೆ ಅರ್ಥಗಾರಿಕೆದ ಮಾಹಿತಿ ಇಲ್ಲ ಕೊಡ್ದು ಹೆಚ್ಚು ಜನಕ್ಲಿನ ಬುಲೆಪಾದಿನಾರು ಉದ್ಯಾವರ ಮಾಡದ ಯಕ್ಷಗಾನ ಸಂಘಡು ಸೇವೆ ಮಲ್ದಿನಾರು ಮೆರ್ನ ಧರ್ಮಪತ್ನಿ ಚಂದ್ರಾವತಿ ಮೂಜಿ ಆಂಜೋಕುಲು ವರ್ತಿ ಪೊನ್ನು ಬಕ್ಕ ಶ್ರೀ ಮೋಹನ್ ಚಕ್ರತೀರ್ಥ ಸರಳ ವ್ಯಕ್ತಿತ್ವದಾರು ವೀರಪ್ಪ ಬೆಲ್ಚಡ ಕಮಲ ಅಕ್ಲೇನ ಮಗೆ ಮೇರು ಕರ್ಣಾರ್ಜುನದ ಕರ್ಣ ಪಾತ್ರದ ಒಂಜಿ ಆ ವೇಷಗಾರಿಕೆ ಬಕ್ಕ ಪಾತ್ರದ ಪ್ರಭಾವಗೂ ತಾನು ಹೊರಗಾದು ಉಪ್ಪಳ ಕೃಷ್ಣ ಮಾಸ್ಟರ್ಡನೆ ನಾಟ್ಯ ಕಲ್ತದ್ದು ಐದು ಬಕ್ಕ ರಾಮ್ ಪಟೈಲರ್ ಬಂದು ಮುಲ್ಪ ಕಲಾವಿದರಾದ ಸೇವೆ ಮಲ್ದಿನಾರು ಅರ್ಥಧಾರಿ ಅರೆಡ ಅನುಭವವನ್ನು ತಂದು ಆರು ರಂಗ ಪ್ರವೇಶ ಮಲ್ತಿನಾರು ಗಿರಿಜಾ ಕಲ್ಯಾಣದ ಪರ್ವತರಾಯನ ಪಾತ್ರನು ಸುರುಕಾದಾರು ನಿರ್ವಹಣೆ ಮಲ್ತಿನಾರು ಬಕ್ಕ ದೇವೇಂದ್ರ ಅರ್ಜುನ ಲೋಹಿತ ನೇತ್ರೆ ಕರಾಳ ನೇತ್ರೆ ಶೂರ್ಪನಕಿ ಇಂಚ ಪಾತ್ರ ನಿರ್ವಹಣೆ ಮಲ್ದೇರು ಪೊಣ್ಣು ಬಂಡ ಬಂದ ಮೇರೆಗೆ ಭಾರಿ ಇಷ್ಟ ಮೇರನ ಧರ್ಮಪತ್ನಿ ಸುಶೀಲ ಬಂತಿನಾರು ಮೂಜಿಯ ಆಂಜೋಕಲು ಬಕ್ಕ ವರ್ತಿ ಪೊನ್ನು ಸುಧಾಕರ ಶೆಟ್ಟಿ ಕುಂಜತ್ತೂರು ಭುಜಂಗ ಶೆಟ್ಟಿ ಕಮಲ ಶೆಟ್ಟಿ ಮೆರನ ಮಗೆ ಕಡತೋಕ ಮಂಜುನಾಥ ಭಾಗವತಿರ ಧರ್ಮಸ್ಥಳ ಮೇಳಲು ಅದ್ಭುತವಾಯಿನ ಒಂಜಿ ಕಂಠ ಸಂಪತ್ತುಡು ಭಾಗವತಿಕೆ ಜನಕ್ಲೆಗ್ ಭಾಗವತಿಕೆದ ಸ್ವರ ಇಂಚ ಭಾಗವತಿಕೆದ ಮೂಲಕ ರಂಗ ಪ್ರದರ್ಶನ ಮಲ್ಪುನಂಚಿನ ಶೈಲಿ ಇಂಚ ಬಂದು ಬಡಗುರ್ದು ಇಂಚಿ ತೆನಕಾಯಿಗೆ ಬತ್ತದು ತೊಜಪಾದು ರಂಗೋಡು ಮೆರಿನಂಚಿನ ಕಡತೋಕ ಮಂಜನಾಥ ಭಾಗವತಿಯರ್ನ ಪದ್ಯೋನುಕೆಯಿಂದ ಆಕರ್ಷಣೆ ಅದು ಕಲ್ಪೋಡೆ ಪಂಪಿನ ಉದ್ದೇಶಡು ಇತ್ತದಲಕ ಅಪಗದ ವ್ಯವಸ್ಥೆ ಇತ್ತ ಅಪಗಕ್ಕೆ ಯಕ್ಷಗಾನ ಕಲ್ಪನೆ ಭಾರಿ ಭಂಗ ಮೇರು ಕೋಟೆಕಾರಡು ನಿಲ್ಲಿಸ್ತಲ ನಾರಾಯಣಾಚಾರ್ಯ ಪಂಪಿನರ್ ನಡೆ ಪೋದು ಭಾಗವತಿಕೆಯನ್ನು ಕಲ್ತೇರು 7ನೇ ತರಗತಿಡು ಉಪ್ಪರಿಗನೆ ಅರೆಗೆ ಭಾಗವತಿಕೆ ಮಲ್ಪುನಂಚಿನ ಅವಕಾಶ ತಿಕ್ಕನು ಬಾಲ್ಯದ ಆಸಕ್ತಿ ಮೆರ್ನವು ಸ್ವರ್ನಾಡು ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಮೇಳಡು ಆರು ಭಾಗವತಿಯರಾದ ಸೇವೆ ಮಲ್ತಿರ ವೇತೋ ಹವ್ಯಾಸಿ ಯಕ್ಷಗಾನ ಸಂಘ ಸಂಸ್ಥೆಲೆಲ್ಲ ಕಲಾ ಸೇವೆ ಮಲ್ತಿನ ಹಿರಿಮೆ ಮೆರ್ನವು ಎಡ್ಡ ಅರ್ಥಧಾರಿಯಾದ ಮೇರೇನೆಂಚಿನ ವಾಮನ ಮಾಸ್ಟರ್ ಉದ್ಯಾವರ ಮೆರ್ನ ಒಡನಾಟಡು ಬೋಳಾರ ಮಂಗಳದೇವಿ ಕುದ್ರೋಳಿ ಇಂಚ ಅಲ್ಪ ಯಕ್ಷಗಾನ ಸಂಘ ಸಂಸ್ಥೆ ಸೇವೆ ಮಲ್ತಿನಾರು ಮಕ್ಕಳು 5 ಜನಲ ಉದ್ಯಾವರ ಮಾಡದ ಯಕ್ಷಗಾನ ಸಂಘಡು ಸೇವೆ ಮಲ್ತಿನಾಕಲು ಬಕ್ಕ ಯಕ್ಷಗಾನಡು ನಿಜವಾದ ಮೂಜಿ ಉದ್ದೇಶ ನಮ್ಮ ತೆರೆಯೋಡು ಯಕ್ಷಗಾನ ನಂಗೆ ಸಂಸ್ಕಾರ ಕೊರ್ಕೊಂಡು ಏತು ಜನ ಸಂಸ್ಕಾರ ಬರ್ತದೇರು ಆ ಸಂಸ್ಕಾರನು ಗುಲೆಪಾದಾರಿ ಪಂಪಿನ ಪ್ರಶ್ನೆ ಆಯ್ತು ಯಕ್ಷಗಾನಡು ನಮ್ಮ ಪ್ರತಿಭೆದ ಬೆಳವಣಿಗೆ ಆಪನು 5 ಬಗ್ಗೆ ಯಕ್ಷಗಾನಕ್ಕೂ ನಮ್ಮ ಕೊಡುಗೆನೂ ನಮ್ಮ ಕೊರಿಯರ್ ಆಪನು ಇಂಚಿತ್ತಿ ಈ ಮೂಜಿ ರೀತಿಡು ಯಕ್ಷಗಾನನು ನಮ್ಮ ದುಂಬುದೀತು ನಮ್ಮ ಬುಲೆವಡು ಅಂಚಿತ್ತಿ ಒಂದು ಮಹತ್ವದ ಉದ್ದೇಶಡು ಮಕ್ಕಳು 5 ಜನಲ್ಲ ನಮ್ಮ ಈ ಪರಿಸರದ ಯಕ್ಷಗಾನ ಸಂಘನು ಬುಲೆಪಾದು ಮಹತ್ವದ ಕೊಡುಗೆ ಕೊಡ್ತಾರೆ ಅಟ್ಲಾಗ ಪೂರ ನಮ್ಮ ಅಭಿನಂದನೆಗಳು ಸೊಲ್ಮೇಲು ಮಾತ ಸಭಿಕರಿಗ್ಲ ವಂದನೆ ಮಲ್ತೊಂದು ಇನಿ ಗುರು ವಂದನ ಮಲ್ಪುನಂಚ ಪಡೆಯುನ್ನಂಚೆನ ಜಗದೀಶ್ ಗಟ್ಟಿ ಉಚ್ಚಿಲ ಮೇರೆಗೆ ಶುಭಾಶಯವನ್ನು ಕೋರೊಂದು ಆಗ ಬಗ್ಗೆ ಒಂದು 2 ಕಿರು ಪರಿಚಯವನ್ನು ನಿಖಲದು ಮುದಿಯೊಂದಲ್ಲ. ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ಕುಂಜತ್ತೂರು ಮಂಜೇಶ್ವರ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಯಕ್ಷನಾಟ್ಯ ಗುರು ಶ್ರೀ ಜಗದೀಶ್ ಗಟ್ಟಿ ಎಸ್ ಉಚ್ಚಿಲ ಇವರಿಗೆ ಗುರುವಂದನ ಕಾರ್ಯಕ್ರಮ. ಗೌರವಾನ್ವಿತರೆ ಸೋಮೇಶ್ವರ ಉಚ್ಚಿಲದ ಶ್ರೀ ಯು ಸದಾಶಿವ ಗಟ್ಟಿ ಮತ್ತು ಶ್ರೀಮತಿ ಸರೋಜಿನಿ ಗಟ್ಟಿ ದಂಪತಿಗಳ ಸುಪುತ್ರರಾಗಿ 13/5/1974 ಜನಿಸಿದ ತಾವು ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದು ಉಚ್ಚಿಲ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ಮಂಗಳೂರು ಗಣಪತಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದಿರಿ. ಮನೆ ಪರಿಸರದ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ತಮ್ಮ ಆಸಕ್ತಿಯ ತಾಣವಾಯಿತು. ಇಲ್ಲಿಯ ಪ್ರಸಿದ್ಧ ವೇಷಧಾರಿ ನಾಟ್ಯಗುರು ಶ್ರೀ ಸುರೇಶ್ ರಾವ್ ಕೋಟೇಕರ್ ಯಕ್ಷಗಾನದ ಹೆಜ್ಜೆಗಾರಿಕೆಯನ್ನು ಕಲಿಸಿ ಯಕ್ಷರಂಗಕ್ಕೆ ತಮ್ಮನ್ನು ಸಿದ್ಧಗೊಳಿಸಿದರು. ಪುಂಡುವೇಷ, ರಾಜವೇಷಗಳಲ್ಲಿ ಪಳಗಿದ ತಾವು ಮುಂದಕ್ಕೆ ಯಕ್ಷರಂಗದ ಸವ್ಯಸಾಚಿ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರಿಂದ ಯಕ್ಷಗಾನ ನಿರ್ದೇಶನದ ತರಬೇತಿಯನ್ನು ಪಡೆದು ಯಕ್ಷಗುರುವಾಗಿ ಬೆಳೆದಿರಿ. ತಾವು ಕಲಿತ ಶಾಲೆ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಯಲ್ಲಿ ಯಕ್ಷಗಾನ ನಾಟ್ಯ ಗುರುವಾಗಿ ಮಕ್ಕಳಿಗೆ ತರಬೇತಿ ನೀಡಿ
ಪ್ರಥಮ ನಿರ್ದೇಶನದಲ್ಲಿಯೇ ಸೈ ಎನಿಸಿಕೊಂಡಿರಿ. ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ, ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನ, ತೂಮಿನಾಡು ನವೋದಯ ಸ್ಕೂಲ್, ಮಹಾಕಾಳಿ ದೇವಸ್ಥಾನ ತೂಮಿನಾಡು, ನವೋದಯ ಸ್ಕೂಲ್ ಮುಡಿಪು ಇತ್ಯಾದಿ ಕೇಂದ್ರಗಳಲ್ಲಿ ನಾಟ್ಯ ತರಬೇತಿ ನೀಡುತ್ತಿರುವ ತಾವು ಪ್ರಸ್ತುತ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಪರಿಸರದ ಆಸಕ್ತರಿಗೆ ನಿರಂತರ ನಾಟ್ಯಾಭ್ಯಾಸ ನಡೆಸಿ ಯಕ್ಷಗಾನ ಪ್ರದರ್ಶನಕ್ಕೆ ನಿರ್ದೇಶನವನ್ನು ನೀಡುತ್ತಿದ್ದೀರಿ. ವೃತ್ತಿಯಲ್ಲಿ ಕಲಾವರ್ಣಿಕ ಸ್ಮರಣಿಕೆ ತಯಾರಿಕಾ ಸಂಸ್ಥೆಯನ್ನು ನಡೆಸುತ್ತಿದ್ದು ಯಕ್ಷಗಾನ ಮುಖವಾಡ ತಯಾರಿಕೆ, ಹವ್ಯಾಸಿ ಭಾಗವತರಾಗಿ, ಪ್ರಸಾದನ ಕಲಾವಿದರಾಗಿ ಎಲ್ಲರ ಅಚ್ಚುಮೆಚ್ಚಿನವರಾಗಿದ್ದೀರಿ. ಪತ್ನಿ ಶ್ರೀಮತಿ ಸುನೀತಾ ಜೆ ಗಟ್ಟಿ, ಮಗ ವಿಹಾನ್ ಜಿ ಗಟ್ಟಿ ಅವರನ್ನೊಳಗೊಂಡ ಸುಖಿ ದಾಂಪತ್ಯ ತಮ್ಮ ಬದುಕಿಗೆ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಸದಾ ಲಭಿಸಲಿ, ತಮ್ಮ ಕಲಾ ಬದುಕು ಮತ್ತಷ್ಟು ಉಜ್ವಲವಾಗಲಿ ಎಂದು ಹಾರೈಸಿ ಅರ್ಪಿಸುವ ಗುರುವಂದನೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರ ಕುಂಜತ್ತೂರು. ಅಂಚನೆ ರಾಜಬಲ್ ಚಾಡ್ರು, ರಾಧಾ ಹೊಲ್ಲ ಬೆಲ್ಲ ಕೈಸರುಡು ಅಂಚನೆ ಹಿರಿಯರ ಅಂಚನೆ ಕಿಲ್ಲೆ ಬೆಲ್ಲ ಕೈಸರುಡು ಗಿನಿ ರಂಗ ಪ್ರಯೋಗದ ಮುಂಕರೂಪದ ಅಂಚನೆ ವೇದನ ಅಖಿಲದಲ್ಲಿ ಹೊಸ ರೂಪಗಟ್ಟಿನಂಚಿನ ಜಗದೀಶ್ ಗಟ್ಟಿ ವೀಕ್ಷರ ಮೇರೆಗೆ ಡಾಕ್ಟರ್ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಮತ್ತು ಅಧ್ಯಯನ ಕೇಂದ್ರದ ಒಟ್ಟಿಗೆ ಹೊರಗೆ ಗೌರವಾನ್ವಿತ ಅಂಚಿನ ಗುರುವಂದನಾ ಕಾರ್ಯಕ್ರಮ ನಡೆದುಕೊಳ್ಳುವುದಿಲ್ಲವೇ ಇಂಥ ಕಾರ್ಯಕ್ರಮದ ಕೇಂದ್ರದಂಚಿನ ಮಾತ ಗಣ್ಯಮಾನ್ಯ ವಸ್ತುಗಳ ಮಕ್ಕಳು ಬಗ್ಗೆಲ್ಲ ಇತ್ತ ದಿನಕರ ಪಚ್ಚನಡಿ ಸವಿಸ್ತಾರವಾದ ವಿಚಾರ ತಂದರು. ನನ್ನ ಈ 5 ಜನ ಅಲ್ಲ ಹೊರೆಯೇನೆ ದಯವಿಟ್ಟು ವೇದಿಕೆಗೆ ಇರ್ತೀನಂತ ನಮ್ಮ ಗಣ್ಯವಾದ ಮಕ್ಕಳನ್ನು ಗೌರವಿಸೋದ ವಿನಂತಿ ಅಂತಂದಿಲ್ಲ. ಸಾಲು ಕೊಡುತ್ತಾರೆ ಸ್ಮರಣಿಕೆಯನ್ನು ಕೊರೆದು ಅಂಚನೆ ಫಲಪುಷ್ಪವನ್ನು ಕೊರೆದು ಪ್ರಶಸ್ತಿ ಪತ್ರವನ್ನ ಮಕ್ಕಳಿಗೆ ಸಮರ್ಪಣೆ ಮಾಡಿಕೊಡುವುದನ್ನು ವಿನಂತಿ ಅಂತಂದಿಲ್ಲ. ಯಕ್ಷಗಾನ ಅಕಾಡೆಮಿದ ಸದಸ್ಯರನ್ನು ದಾಮೋದರ ಶೆಟ್ಟಿ ಅಂಚನೆ ಗೌರವಾಂತರು ಅಂತ ದಿನಕರ ಪಚ್ಚನಾಡಿ, ಶ್ರೀಮತಿ ರಾಧಾ ಎಸ್ ಬೆಲ್ಲ, ನಾರಾಯಣ ಶೆಟ್ಟಿ ತಾವರೆಲ್ಲರೂ ಮುಲ್ಪದ ಹೆಚ್ಚಿನ ನಮ್ಮ ಕಲಾವಿದರನ್ನ ಪಡೆದಿದ್ದರೆ ಗುರು ಅಂತನಲ್ಲಿ ಇಂಗ್ಲಿಗೆ ಮಾತ್ರಗಳ ಯಕ್ಷಗಾನದ ಅಭಿರುಚಿನ ಮೇರೆ ಇಂಗ್ಲಿಗೆ ಕೊರತಿನಾರು ನಾರಾಯಣ ಶೆಟ್ಟಿ ತಾವರು ಪಂಜಾಬ್ ಯಕ್ಷಗಾನದ ಬಗ್ಗೆ ಅಭಿನ್ಯವಾದಂತಿನ ಒಂದು ಅಭಿಮಾನ ಜೀವನಂತಿನ ನಾರಾಯಣ ಶೆಟ್ಟಿ ನನ್ನರು ಎಂಕಲ್ನ ಒಟ್ಟಿಗೆ ಅಂಚಿನ ಮೋಹನ್ ಚಕ್ರತೀರ್ಥ ಯಕ್ಷಗಾನನು ಅತ್ಯಂತ ಉತ್ಕಟವಾದ ಪ್ರೀತಿ ಅಂತಂದು ಆ ಸಂದರ್ಭದ ಯಕ್ಷಗಾನದ ಬಗ್ಗೆ ಒಂದು ತಾತನ ಪಂಡಾರಿಗೆ ಅತ್ಯಂತ ಒಂದು ಉತ್ಸಾಹ ಏತು ಗಂಟೆಗಟ್ಟಲ ಪಾತ್ರ ಮೇಲೆ ನಾನು ಮೌನನ್ನಾಗಿ ಯಕ್ಷಗಾನದ ಬಗ್ಗೆ ಪಾತ್ರನಾಗ್ತಿ ಯಾರನ್ನ ಮುಗಿಯಂದು ಅಂಚಿನ ಅಭಿಮಾನಿ ಯಕ್ಷಗಾನದ ಒಂದಾತು ಮಲಮಲ್ಲ ಪಾತ್ರನ್ನ ನಿರ್ವಹಣೆ ಮಾಡ್ತಿದ್ದಾರೆ ನಮ್ಮ ಮೋಹನ್ ಚಕ್ರತೀರ್ಥ. ಇಂಥ ಒಂದು ಶುಭಗಳಿಗೆ ನಮ್ಮ ಅರಣ್ಯ ಈ ಒಂದು ವೇದಿಕೆಗೆ ಸನ್ಮಾನ ಅಂತಂದಿಲ್ಲ. ಮನವಿ ನಮ್ಮ ಸಮಿತಿಯ ಕಾರ್ಯದರ್ಶಿನ ಗಣೇಶರನ್ನ ತೀರ್ಥರೂಪರಾಯಣಂಚಿನ ವೆಂಕಟ ಪೂಜಾರಿ ಬಸರಿನಾಥ್ ಇಂಥ ಒಂದು ಸಂದರ್ಭದ ಆರನ್ನ ನಮ್ಮ ಗೌರವಿಸೋದಿಲ್ಲ. ಯಕ್ಷಗಾನದ ಬಗ್ಗೆ ಆರನ ಒಂದು ಮಲ್ಲ
ಕೊಡುಗೆ ಈ ಒಂದು ಪರಿಸರದೊಂದು ಆ ಯಕ್ಷಗಾನ ಬಿಲಪುರನ ಬಗ್ಗೆ ಆರ್ನ ಆ ಒಂದು ಅಭಿಮಾನ ಆರ್ನ ಒಂದು ಆ ಒಂದು ಇಚ್ಛೆ ಅಂತಿನಕ್ಕಿಂತ ಅವನು ಇನಿ ಆರ್ನ ಸುಪುತ್ರ ಗಣೇಶ್ ಬಸರಿ ಮಾರಿ ಅವನು ದುಂದುಕೊನೊಂದಿಲ್ಲರಿ ಆ ನಡೆಟ್ಟು ಹೋಗೊಂದಿಲ್ಲರಿ ಬಹುಶಃ ಈ ಒಂದು ಸಂದರ್ಭ ಭಾರಿ ಸಂತೋಷ ಹಾಕೊಂಡು ನಮ್ಮ ವೆಂಕಪ್ಪನನ್ನು ಈ ಒಂದು ವೇದಿಕೆಗೆ ಮತ್ತೆ ಗೌರವಿಸ್ಯಾರೆ. ಸುಧಾಕರ್ ಶೆಟ್ರು ಇದನ್ನ ತೀರ್ಥರೂಪರಂತ ಭುಜಂಗ್ ಶೆಟ್ರು ಅಂತ ಎಡ್ಡ ಒಂದು ಗೌರವಾನ್ವಿತ ಅವನಂಚಿನ ಒಂದು ವ್ಯಕ್ತಿ ಆಯ್ತು ಒಟ್ಟಿಗೆ ಅವ್ರ ಮಲ್ಲ ಭಾಗವತರಾಗಿರ್ತಾರೆ. ಆಡಳಿತ ಬಲಿಯೊಳಗೆ ಬತ್ತಿನಂಚಿನ ಭಾಗವತಿಗೆ ಒಂದು ಸುಧಾಕರ್ ಶೆಟ್ರಲ್ಲ ಇನಿ ಭಾಗವತಿಗಡೆ ಮೆಂಚೊಂದುಲ್ಲರು ಒಂಜಾತ್ ಕಲಾವಿದರನ್ನ ಅಲ್ಲ ಭಾಗವತಿಗೆದ ಆ ಒಂದು ಕಲಿಟ್ಟು ಬದುಕಾದಿನಂಚಿನಾರು ನಾರಾಯಣನ್ನ ಅರಗಿಲ ಯಕ್ಷಗಾನದ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು ಆಸಕ್ತಿ. ಬಹುಶಃ ಇಂಚೂರು ಅನಾರೋಗ್ಯ ಇರ್ತಾರಲ್ಲ ಈ ಯಕ್ಷಗಾನಡು ತಾನು ಕೊಡ್ತಿನಂತಿನ ಕೊಡುಗೆಯನ್ನು ಇನಿ ಮಾತೆಲ್ಲ ಮಂದಿನಂತಿನ ಈ ಪೊರ್ತುವು ಯಾನು ಸಾಕ್ಷಿಯಾದಂತಿನ ಒಂದು ಬಾರಿನಲ್ಲ ಆಶೆ ಇಡ್ತಾರೆ ಮರಣ ಯಾರು ಬಹುಶಃ ಒಂದು ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆ ಇಡ್ತಾರೆ ಮಂಡಲ ಆರಭದ ಪೂರ್ಣಗಂಡ ತಂಡರು ಎಂಚಾಂಡಲ ದೇವರವನ್ನು ನೋಡಿ ಮಾಲಿಂಗೇಶ್ವರ ದೇವನ ಲೆಕ್ಕನ್ ಬರ್ತಾರೆ ಬಂದಂಡು ಇನ್ನು ಮಾಲಿಂಗೇಶ್ವರ ದೇವರು ಈ ವೇದಿಕೆಗೆ ಆರು ಲೆಗನ್ ಬೈದರು ಮಾಲಿಂಗೇಶ್ವರ ದೇವರನ್ನ ಅನುಗ್ರಹಡು ಅವ್ರನ್ನ ಅವರಿಗೆ ಬತ್ತಿನಂಚಿನ ಆ ರೋಗಲ ಪೂರ ಪ್ರಜ್ಞೆ ಅವು ನಿವಾರಣೆ ಆದು ಮನ ಆರು ಕೂಡ ಯಕ್ಷಗಾನದ ಬಗ್ಗೆ ಅವ್ರನ್ನ ಚಟುವಟಿಕೆ ನಡೆಸೋದಕ್ಕೆ ನಾವು ಬರಡು ತಂದು ಈ ಸಂದರ್ಭದ ದೇವರ ಪ್ರಾರ್ಥನೆ ಮಾಡ್ತಾನೆ. ಅವ್ರನ್ನ ಆ ಧನ್ಯವಾದಂತಹ ಉತ್ಸಾಹ ನಮಗೆ ಮಾತುಗಳ ಒಂದು ಅನುಕರಣೀಯ ಅಂತಂದು ಈ ಸಂದರ್ಭದ ಪನ್ಯಾರ ನಾನು ಇಷ್ಟಪಡುವಂದಿಲ್ಲ. ಈ 5 ಜನಕ್ಕೆಲ್ಲ ಈ ಒಂದು ಯಕ್ಷಗಾನದ ಬೆಳೆಸಿದ ಈ ಒಂದು ಪರಿಸರದ ಕೊಡ್ತಕ್ಕಂಥ ಆ ಒಂದು ಆ ಕೊಡುಗೆ ನಮ್ಮ ಈ ಒಂದು ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಈ ಪುಣ್ಯ ಮಣ್ಣೆಡು ಅವೇ ರೀತಿಗೆ ಎಂಗಳ ತಲಪಾಡಿದಪ್ಪ ಉಳ್ಳಾಲ ದಿನ ಸ್ಮರಣೆ ಮಲ್ತೊಂದು ಕಟೀಲ್ದ ದುರ್ಗಾಪರಮೇಶ್ವರಮ್ಮನ್ನ ಸ್ಮರಣೆ ಮಲ್ತೊಂದು ಕ್ಷೇತ್ರದ ಮಾಡದ 3 ಅರಸು ದೈವಗಳೆಲ್ಲ ಸ್ಮರಿಸಿ ಮಲ್ತೊಂದು ಭಾರಿ ಪೊರ್ಲುದ ಒಂಜಿ ಸಮಾರಂಭ ನಮ್ಮ ತುಳುನಾಡದ ಪುಣ್ಯ ಮಣ್ಣೆಡು ಯಕ್ಷಗಾನದ ಒಂದು ಎಂಚಿನ ಕೊಡುಗೆ ಅವು ಎಂಚಿನ ಪ್ರಭಾವ ಬಂಪೆ ನಾವು ಮಾತೆಲ್ಲ ತಿಳಿದಿಲ್ಲ ಏನು ಎರಡನೇ ಉಲ್ಲೇಖ ಮಲ್ಪ ಅವಶ್ಯ ಇಜ್ಜಿ. ಈ ಆಧುನಿಕ ಕಾಲಡು ಯಕ್ಷಗಾನ ಬರೀ ಪಿರಪುರೊಂದು ಬಂಪ ಒಂಜಿ ಕೊರಗು ನಮ್ಮ ಮಾತಾಡ್ಲ ಇತ್ತನು ಆಣಲ ನಮ್ಮ ಮಣ್ಣದ ಶಕ್ತಿ ಮಲ್ಲ ಯಕ್ಷಗಾನನೇ ನಮ್ಮ ಕರಾವಳಿ ಭಾಗದ ಒಂಜಿ ಸಂಸ್ಕೃತದ ಜೀವಾಳ ಪನುಲಿ ನಾವು ಮಾತೆಲ್ಲ ಯಕ್ಷಗಾನದ ಮಿತಿ ಇಂಚ ಆಸಕ್ತಿರಾತ ಪಂಡ ಒಂಜಿ ಚೆಂಡದ ಶಬ್ದ ಗೆಂಡ ಯಾರು ಆ ಕಾಲಡು ಮಾತೆಲ್ಲ ಒಂಜಿ ಮುಗಿ ಬರೋದು ಉತ್ತನ ಪೊರ್ತು ಎಂಕ್ಲು ಎಲ್ಲಿಪ್ಪನ ಪೊರ್ತುಡೆ ಮುಲ್ಪ ಉದ್ಯಾವರೊಡಂಜಿ ಮೇಳ ಎತ್ತನ ಬಂಪೆ ಅಂತ ಹೇಳ್ತೆ ಯಾನು ತೂತನ ನೆನಪುಲ ಉಂಟು ಅನೇಕ ಕಲಾವಿದರಿಯರು ಮಂದಂಗೆ ಗೊತ್ತುಜ್ಜಿ ಅವ್ರ ಬಗ್ಗೆ ಎಂಕ್ಲ ತಲಪಾಡಿಲ್ಲ ಈ ಯಕ್ಷಗಾನಕ್ಕೆ ಮಸ್ತ್ ಆದ್ಯತೆ ಇತ್ತನೆ ಎಂಕ್ಲ ಫ್ಯಾಮಿಲಿಡೆ ಕುಟುಂಬಡಿ ಎಂಕ್ಲ ಮಸ್ತ್ ಜನ ಯಕ್ಷಗಾನದ ಕಲಿತೀರಿ ಇನ್ನಿಲ್ಲ ಎನ್ನ ಕುಟುಂಬಸ್ಥರು ಜೋಕ್ಲು ಉಳ್ಳೇರು ನಮ್ಮ ಪೂಂಜರ್ನೊಟ್ಟಿಗೆ ಅಧ್ಯಯನವಂತನಕ್ಲು ಉಳ್ಳೇರು ಎನ್ನ 60 ಯಾನು ಹೆಚ್ಚ ಬಂದ್ರೆ ಬಾಪುಜಿ ಈ ಆಗೇಡಿ ಇನ್ನು ಮಾತ್ರ ಈ ಕಾರ್ಯಕ್ರಮ ಭಾರಿ ಪೊರ್ಲುದ ಯಕ್ಷಗಾನಕೊಂಜಿ ಪಿರೋಡ್ದು ನಮ್ಮ ಎಂಕ್ಲ ಕಾಲಡ್ ಬಂದು ನಶಿಸಿದ ಪೋಪುಣತ ಮಲ್ಪಂಜಿದ್ದು ಚಿಂತೆ ಇತ್ತಂಡಲ್ಲ ಇನ್ನು ಈತೆಲ್ಲ ಜೋಕ್ಲಿನ ತಯಾರು ಮಲ್ಪೊಡ್ಡ ಈ ಯಕ್ಷಗಾನ ಸಂಘದ ಮುಲ್ತ ಕಾರ್ಯಕರ್ತರು ಅಧ್ಯಕ್ಷರಾದಪ್ಪು ಕಾರ್ಯದರ್ಶಿ ಸದಸ್ಯರಾದಪ್ಪು ಮೇಕ್ಲ ಮಾತ ದುಂಬತ್ತದು ನಾನು ಒರಿಪುಣಂಚಿನ ಪ್ರಯತ್ನ ಮಾಡ್ತೀರಿ ಎಂಕುಲ್ಲ ಹೆಚ್ಚಿಗೆ ಪಾತ್ರ ಬಾಪುಜಿ ಯಾಂದಲ್ಲ ಹೆಚ್ಚ ಕಲ್ತಿನೇ ಆಯ್ತು ಯಕ್ಷಗಾನದ ಮೂಲಕ ಒಂಜಿ ಸಬೆಟ್ ಉಂಟು ಪಾತ್ರನಾಥ ಒಂಜಿ ಧೈರ್ಯ ವೈದ್ಯ ಎಂಕ್ ದಯಮಾಡಿ ಎಂಕ್ ಕೇವಲ ಪ್ರಾಥಮಿಕ ಶಿಕ್ಷಣ ಮಾತ್ರ ಅಯ್ಯಾನು ಹೈಸ್ಕೂಲ್ದ ಮೆಟ್ಲು ಬೋತನ ಆಯ್ತು ಯಕ್ಷಗಾನದ ಮೂಲಕ ಆ ಕಲಾ ಮಾತಿನ ಸೇವೆನ ಮಲ್ಪುಣಂಚಿನ ಅವಕಾಶ ಇಂಕ್ಲೆ ಬೈದ್ರಿ ಒಂಜಿ ಸಂಘದ ಯಕ್ಷಗಾನ ಸಂಘದ ಒಂಜಿ 5ನೇ ವರ್ಷ ಬರ್ಪಿ ವರ್ಷಕ್ಕೆ ಎಂಕ್ಲು ತೂವೊಂದುಲ್ಲ ಎಂಕ್ಲ ಊರುಡು ಅವು ಒಂಜಿ ಮಲ್ಲ ಒಂಜಿ ಸಾಧನೆ ಎಂಕ್ಲ ಪನ್ಪುಣಕ್ಕೆ ಎಂಕ್ಲೆ ಹೆಮ್ಮೆ ಹಾಪುಡು ಬಂದುಲೆ ಬರ್ಸಲ ನಂಕೊಂಚೂರು ತೊಂದರೆ ಕೊಟ್ಟ ಸ್ಥಿತಿ ಇಟ್ಟುಂಡು ಆಂಡ ಬರ್ಸ ಬೋಡಿ ನಂಗೆ ಆಂಡ ದೇವರು ನಂಗೆ ಅನುಗ್ರಹ ಮಲ್ತಿದ್ದೇವೆ ನಮ್ಮ ಈ ಸಾಧನದ ಕಾರ್ಯಕ್ರಮವನ್ನು ಪೊರ್ಲು ಮಲ್ಪಾದ ಕೊರ್ದು ಹಿಡಿದೊಕ್ಕ ಬಡ ಬರ್ಸ ಬರಡು ಮಲ್ಪ ಒಂಜಿ ನೀನು ಪಂಡೊಂದು ಬೈದಿನ ನಿಕ್ಲಿ ಮಾತೆರೆಗ್ಲ ಯಾನು ಸೊಲ್ಮೆ ಸಂದಾದು ಎನ್ನ ರಡ್ಡು ಪಾತ್ರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ
ಅವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಸರ್ವ ಕಲಾಭಿಮಾನಿಗಳಿಗೂ ವಂದಿಸುತ್ತಾ, ಇವತ್ತು ರಂಗಪ್ರವೇಶ ಮಾಡಲಿರುವಂತಹ ಪುಟ್ಟ ಪುಟಾಣಿಗಳಿಗೆ ನನ್ನ ಒಂದೆರಡು ಸಂದೇಶಗಳನ್ನು, ಒಂದೆರಡು ಸಲಹೆಗಳನ್ನಷ್ಟೇ ಕೊಡುವುದಕ್ಕೆ ಬಯಸ್ತೇನೆ. ಈ ಯಕ್ಷಗಾನವೆಂಬ ಶ್ರೀಮಂತವಾದ ಕಲೆಯನ್ನು ತಮ್ಮದಾಗಿಸಿಕೊಂಡು ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಏನನ್ನು ಸಾಧಿಸಬೇಕು ಅಂತ ಹೊರಟಿದ್ದಾರೆ ಸಣ್ಣ ಮಕ್ಕಳು. ನಿಜಕ್ಕೂ ಬಹಳ ಸಂತೋಷದ ವಿಚಾರ. ಅದರಲ್ಲೂ 30 ಮಕ್ಕಳು ಅದರಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವುದೇ ಬಹಳ ಸಂತೋಷ. ಕೆಲವು ಸಂದರ್ಭದಲ್ಲಿ ಮಕ್ಕಳಿಗೆ ಇದಕ್ಕೆ ತೊಡಗಿಕೊಂಡ ಮೇಲೆ ನಾನು ಮಾಡುವಂಥದ್ದು ಸರಿ ಆಗ್ತದಾ ಇಲ್ವಾ, ನಾನು ಕುಣಿಯೋದು ಸರಿ ಆಗ್ತದಾ ಇಲ್ವಾ, ಆ ಪದ್ಯಕ್ಕೆ ಸರಿಯಾಗಿ ಶ್ರುತಿಬದ್ಧವಾಗಿ ನಾನು ಮಾತನಾಡೋದು ಹೇಗಪ್ಪ, ನನಗೆ ಕೈಕಾಲು ಬಚ್ಚುತ್ತದೆ, ಹೀಗೆಲ್ಲ ಅನಿಸುವಂಥದ್ದು ಉಂಟು. ಅದು ಆಸಕ್ತಿ ಇಲ್ಲದಿದ್ರೆ ಮಾತ್ರ. ಆದರೆ ಸಾಧನೆ ಮಾಡಿದ್ರೆ ಯಾವುದೂ ಸಾಧ್ಯ ಇಲ್ಲ ಅಂತ ಇಲ್ಲ. ಆ ಸಾಧನೆಯನ್ನು ಮಾಡಬೇಕು. ಅದಕ್ಕೆ ಹೇಗೆ ಅಂತೇಳಿ ಒಂದು ಸಣ್ಣ ಘಟನೆಯನ್ನಷ್ಟೇ ಹೇಳಿ ಕೊನೆಗೊಳಿಸ್ತೇನೆ. ನಾನು ಒಬ್ಬ ಸಣ್ಣ ಬಾಲಕ, ಒಂದು 10-12 ವರ್ಷದ ಒಳಗಿನವ, ಯಾವಾಗಲೂ ಅಮ್ಮನ ಜೊತೆಯಲ್ಲಿ ಕುರಿ ಮೇಯಿಸುವುದಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದ. ಅಮ್ಮ ಅಲ್ಲೇ ಕಟ್ಟಿಗೆ, ಸೊಪ್ಪು ಇತ್ಯಾದಿ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಿದ್ಲು. ಯಾವಾಗಲೂ ಒಂದೇ ಸ್ಥಳಕ್ಕೆ ಹೋದಾಗ ಅವನಿಗೆ ಬೇಸರ ಆಗ್ತಿತ್ತು. ಅದಕ್ಕೆ ಕೇಳ್ತಾ ಇದ್ದ, ಅಮ್ಮ ನಾವು ಯಾವಾಗ ಅಲ್ಲಿ ಮೇಲೆ ನಾವು ಯಾವಾಗ ಹೋಗುದು? ಇಲ್ಲ ಮಗು, ಅಷ್ಟು ದೂರ ಹೋಗ್ಲಿಕ್ಕೆ ಕಷ್ಟ ಉಂಟು. ಅಲ್ಲಿ ಇಷ್ಟು ತನಕ ಯಾರು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಹೋಗ್ಲಿಕ್ಕೆ ಇಲ್ವಾ? ನಿನಗೆ ಹೋಗ್ಬೇಕಮ್ಮ ಅಂತೇಳಿ. ಆಯ್ತು ಮಗು, ನೀನು ಮನಸ್ಸು ಮಾಡಿದ್ರೆ ಹೋಗ್ಬಹುದು. ಹೌದಾ, ನಾನು ಮನಸ್ಸು ಮಾಡಿದ್ರೆ ಹೋಗ್ಬಹುದಾ? ಹಾಗಾದ್ರೆ ನಾನು ಏನು ಮಾಡ್ಬೇಕಮ್ಮ? ನೀನು ಸತತವಾಗಿ ಪ್ರಯತ್ನ ಪಡು, ನಿರಂತರ ಶ್ರಮ, ಅಲ್ಲಿಗೆ ತಲುಪಲೇಬೇಕು, ಆ ನಿನ್ನ ಗುರಿಯನ್ನು ಮುಟ್ಟಲೇಬೇಕು ಅಂತ ಹೇಳುವಂತಹ ಸಾಧನೆ, ಆ ಸಾಧನೆಯ ಹಾದಿಯಲ್ಲಿ ಎಂತಹ ಎಡರು ತೊಡರುಗಳು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ನೀನು ಮುನ್ನಡೆಯಬೇಕು. ಆಗ ಖಂಡಿತ ನಿನಗೆ ನಿನ್ನ ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಹೀಗೆ ಸಮಯ ಹೋಯಿತು. ಆ ಕನಸು ಕಾಣ್ತಾ ಕಾಣ್ತಾ ನಾನು ಅಲ್ಲಿಗೆ ಮುಟ್ಟಬೇಕು ಅಂತ ಹೇಳಿ ದಿನವೂ ಮುಂದಕ್ಕೆ ಹಲವು ಹೆಜ್ಜೆಗಳನ್ನು ಕ್ರಮಿಸ್ತಾ ಇದ್ದಂತೆ. ಆಯಾಸವಾದಾಗ ಹಿಂದಕ್ಕೆ ಬರುವುದು. ಹಾಗೆ ಪ್ರಯತ್ನ ಪಟ್ಟು ತನ್ನ 48ನೇ ವರ್ಷಕ್ಕೆ ಆಗುವಾಗ ಅವನು ಆ ಎತ್ತರವಾದ, ಅವನು ತಲುಪಬೇಕು ಅಂತ ಹೇಳ್ತಾ ಅನಿಸ್ತಾ ಇದ್ದಂತಹ ಆ ಗುರಿಯನ್ನು ತಲುಪಿ ನಾನು ಗೌರಿಶಂಕರವನ್ನು ಏರಿಬಿಟ್ಟೆ, ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿಬಿಟ್ಟೆ ಅಂತ ಹೇಳಿ ಸಂತೋಷದಿಂದ ಉದ್ಘಾಟಿಸಿದಂತೆ. ಆದರೆ ಇಲ್ಲಿ ಕೇಳಿಸಿಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಹಾಗೆ ಕೆಳಕ್ಕೆ ಬಂದವನು, ನಾನು ಗೌರಿಶಂಕರವನ್ನು ಏರಿ ಕೆಳಕ್ಕೆ ಬಂದಿದ್ದೇನೆ, ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿ ಕೆಳಕ್ಕೆ ಬಂದಿದ್ದೇನೆ ಅಂತೇಳಿ ಹೇಳುವಾಗ ಅಲ್ಲಿ ಇದ್ದಂತಹ ಒಬ್ಬ, ಹೌದಾ, ನಿಮಗೆ ಈ ವಯಸ್ಸಿನಲ್ಲಿ ಗೌರಿ ಶಿಖರವನ್ನು ಏರಬೇಕು ಅಂತ ಹೇಳುವಂತಹ ಸ್ಫೂರ್ತಿ, ಉತ್ಸಾಹ ಹೇಗೆ ಬಂತು? ನೀವೇಳಿಸಿದ್ದು ನಾನು ಇವತ್ತು ಏರಿದೆ ಅಂತೇಳಿ ಅಲ್ಲ, ನನ್ನ 12ನೇ ವರ್ಷದಲ್ಲಿಯೇ ನಾನು ಗೌರಿಶಂಕರವನ್ನು ಏರಿ ಆಗಿದೆ. ಇವತ್ತು ಕೇವಲ ಭೌತಿಕವಾಗಿ ಮಾತ್ರ ನಾನು ಅಲ್ಲಿ ಏರಿದ್ದೇನೆ ಅಷ್ಟೇ ಅಂತೇಳಿ ಹೇಳ್ತಾನೆ. ಅಂದ್ರೆ ಅವನೇ ತೇಲ್ಸಿ, ನಾವು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ, ಸತತವಾದ ಶ್ರಮ, ನಿರಂತರ ಪ್ರಯತ್ನ, ಗುರಿ ಮುಟ್ಟಬೇಕು ಅಂತ ಹೇಳುವಂತಹ ಛಲ ಇದ್ರೆ ಎಂತಹ ಕಷ್ಟದ ಕೆಲಸವನ್ನು ಸಾಧಿಸಬಹುದು ಅಂತ ಹೇಳೋದಕ್ಕೆ ಇದು ಒಂದು ನಿದರ್ಶನ. ಮತ್ತೆ ಯಕ್ಷಗಾನವೆಂಬ ಶ್ರೀಮಂತವಾದ ಕಲೆ, ಅದರಲ್ಲಿ ಸಂಗೀತ, ಸಾಹಿತ್ಯ, ನೃತ್ಯ, ಮಾತುಗಾರಿಕೆ ಎಲ್ಲವೂ ಸೇರಿಕೊಂಡಿದೆ. ಆ ಮಾತುಗಾರಿಕೆ ಹೇಗಿರಬೇಕು ಅಂತ ಹೇಳೋದಕ್ಕೆ ಸಣ್ಣ ಒಂದು ಘಟನೆಯನ್ನು ಹೇಳ್ತೇನೆ. ಬಹುಶಃ ಮಕ್ಕಳಿಗೆ ಕಥೆ ಕೇಳುವುದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಹಾಗಾಗಿ ಕಥೆ ರೂಪದಲ್ಲಿಯೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಬ್ಬ ರಾಜ ಇದ್ದಂತೆ. ಅವನಿಗೆ ಒಂದು ದಿವಸ ತಲೆ ಕೂದಲೆಲ್ಲ ಬಿಳಿಯಾಗಿ
ಅದೆಲ್ಲ ಉದುರಿ ತಲೆ ಬೋಳಾದ ಹಾಗೆ ಕನಸು ಬಿತ್ತು. ಮರುದಿವಸ ಬೆಳಿಗ್ಗೆ ಪುರೋಹಿತರ ಹತ್ರ ಕೇಳ್ತಾನೆ, ಈ ರೀತಿ ಕನಸು ಬಿದ್ದರೆ ಏನು ಫಲ ಅಂತ ಹೇಳಿ. ಅವನು ವಿಷಾದದಿಂದ ಹೇಳ್ತಾನೆ, ಮಹಾರಾಜ, ನಾನೊಂದು ವಿಷಾದದ ವಿಷಯವನ್ನು ನಿಮ್ಮ ಮುಂದೆ ಇಡಬೇಕಾಗ್ತದೆ. ಈ ರೀತಿ ಕನಸು ಬಿದ್ದರೆ ಅವರ ಮಡದಿ, ಮಕ್ಕಳು, ಬಂಧುವರ್ಗ, ಒಡಹುಟ್ಟಿದವರು, ತಂದೆ ತಾಯಿ ಎಲ್ಲರೂ ಆ ಕನಸು ಬಿದ್ದವರ ಮುಂದೆ ನಾಶ ಹೊಂದುತ್ತಾರೆ ಅಂತ ಹೇಳಿದ. ರಾಜನಿಗೆ ಕೋಪ ಬಂತು. ಕೂಡಲೇ ಅವನನ್ನು ಬಂಧಿಸಿ ಸೆರೆಮನೆಗೆ ತಳ್ಳುವ ಹಾಗೆ ಹೇಳಿದ. ಮತ್ತೆ ಪಕ್ಕದ ರಾಜ್ಯದಿಂದ ಒಬ್ಬ ಪುರೋಹಿತನನ್ನು ಕರೆಸಿದ. ಆ ಕರೆದುಕೊಂಡು ಬಂದಂತಹ ಭಟರ ಹತ್ರ ದಾರಿಯಲ್ಲಿ ಕೇಳ್ತಾನೆ, ಯಾಕೆ ನಿಮ್ಮ ರಾಜ್ಯದಲ್ಲಿ ಪುರೋಹಿತರಿಗೆ ಏನಾದರೂ ಅಸೌಖ್ಯವಾಗಿದೆ? ಇಲ್ಲ ಎನ್ನುತ್ತಾ ನಡೆದ ಸಂಗತಿಯನ್ನು ಹೇಳಿದರು. ಆಗಲೇ ಅವನು ಆಲೋಚನೆ ಮಾಡ್ತಾನೆ, ಸತ್ಯವನ್ನೇ ಹೇಳಿದ್ದಾನೆ, ಆದರೂ ರಾಜ ಅವನನ್ನು ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ಇನ್ನು ಹೇಗೆ ಹೇಳೋದು? ಆಲೋಚನೆ ಮಾಡಿ ಅವನಿಗೆ ಹೊಳೆಯಿತು. ಬಂದವನೇ ಮಹಾರಾಜರ ಹತ್ರ, ಮಹಾರಾಜರೇ, ನಾನಿವತ್ತು ನಿಮ್ಮಲ್ಲಿ ಒಂದು ಸಂತೋಷದ ವಿಚಾರವನ್ನು ಪ್ರಸ್ತುತಪಡಿಸಲಿದ್ದೇನೆ. ಏನಿದು? ನಿಮ್ಮ ಕನಸಿನ ಪ್ರಕಾರ ಅದರ ಫಲ. ನೀವು ನಿಮ್ಮ ಮಡದಿ ಮಕ್ಕಳು, ಬಂಧುವರ್ಗ, ಒಡಹುಟ್ಟಿದವರು, ತಂದೆ ತಾಯಿ ಎಲ್ಲರಿಗಿಂತಲೂ ಬಹಳ ಹೆಚ್ಚು ಕಾಲ ಬಾಳಿ ಬದುಕುತ್ತೀರಿ ಅಂತ ಹೇಳಿದ. ಬಹಳ ಸಂತೋಷ ಆಯಿತು ರಾಜನಿಗೆ. ಅವನಿಗೆ ಯೋಗ್ಯವಾದ ಉಡುಗೊರೆಗಳನ್ನಿತ್ತು ಅವನನ್ನು ಕಳುಹಿಸ್ತಾನೆ. ಅಂದ್ರೆ ಇಲ್ಲಿ ಸತ್ಯವನ್ನೇ ನಾವು ಹೇಳಿದ್ರೂ ಕೂಡ ಅಪ್ರಿಯವಾಗುವ ರೀತಿಯಲ್ಲಿ ಹೇಳಿದ್ರೆ ಅದರಿಂದ ಕಷ್ಟವೇ ಉಂಟಾಗ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಹಾಗಂತ ಹೇಳಿ ಸುಳ್ಳನ್ನು ಹೇಳಲಿಕ್ಕೆ ಹೇಳಿಲ್ಲ, ಅಪ್ರಿಯವಾದ ಸತ್ಯವನ್ನು ಹೇಳಬಾರದು, ಅದನ್ನು ಪ್ರಿಯವಾಗುವ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿ. ಹಾಗೂ ಇನ್ನೂ ಒಂದು ಸಣ್ಣ ಶಬ್ದ, ಆ ಶಬ್ದವನ್ನು ನಾವು ಬೇರೆ ಬೇರೆ ಅರ್ಥಗಳಲ್ಲಿ, ಬೇರೆ ಬೇರೆ ಭಾವನೆಗಳಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗ್ತದೆ. ದಮಯಂತಿ ಸ್ವಯಂವರದ ಸಮಯದಲ್ಲಿ ಋತುಪರ್ಣ ಮತ್ತು ಬಾಹುಕ ಹೋಗ್ತಾ ಇರ್ತಾರೆ ಸ್ವಯಂವರಕ್ಕೆ. ದಾರಿಯಲ್ಲಿ ಋತುಪರ್ಣನಿಗೆ ಹಸಿವಾಗ್ತದೆ. ಅದಕ್ಕೆ ಬೇಕಾದಂತಹ ಆಹಾರವನ್ನು ಬಾಹುಕ ಸಿದ್ಧಪಡಿಸಿಕೊಡ್ತಾನೆ. ಅದನ್ನು ಉಂಡ ಮೇಲೆ ಇಲ್ಲಿ ಬೆಂಕಿ ಇಲ್ಲ, ನೀರು ಇಲ್ಲ, ಯಾವುದೂ ಇಲ್ಲದೆ ಇದನ್ನು ಹೇಗೆ ಅಡಿಗೆ ಮಾಡಿದ, ಅದು ಇಷ್ಟು ರುಚಿಕಟ್ಟಾದ ಅಡಿಗೆ ಅಂತೇಳಿ ಆಶ್ಚರ್ಯ ಆಗ್ತದೆ. ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಪುನಃ ಅವನ ಉತ್ತರೀಯ ಗಾಳಿಗೆ ಹಾರಿ ಹೋಯಿತು. ಆಗ ರಥವನ್ನು ನಿಲ್ಲಿಸಲಿಕ್ಕೆ ಹೇಳ್ತಾನೆ, ಇಲ್ಲ, ನಾವು ಎಷ್ಟೋ 1000 ಗಾವದ ದೂರ ಮುಂದಕ್ಕೆ ತಲುಪಿ ಆಯಿತು, ಇನ್ನು ಹಿಂದೆ ಹೋದರೆ ಸ್ವಯಂವರಕ್ಕೆ ತಲುಪಲಿಕ್ಕೆ ತಡ ಆದೀತು ಅಂತ ಹೇಳುವಾಗ ರಾಜನಿಗೆ ಸಂದೇಹ ಉಂಟಾಗ್ತದೆ. ಹಾಗಾದ್ರೆ ಬೆಂಕಿ ನೀರು ಇಲ್ಲದೆ ಅಡುಗೆ ಮಾಡುವುದಕ್ಕಾಗಲಿ ಅಥವಾ ಮನೋವೇಗದಿಂದ ರಥವನ್ನು ನಡೆಸುವುದಕ್ಕಾಗಲಿ ನಳನಿಗೆ ಸಾಧ್ಯ ಉಂಟು. ಹಾಗಾದ್ರೆ ನೀನು ನಳನೇ ಇರಬೇಕು ಅಂತಾನೆ. ಆಗ ಗಲಿಬಿಲಿಗೊಂಡಂತಹ ಬಾಹುಕ, ನಾನು ನಳ ಅಲ್ಲ ಬಾಹುಕ, ನಾನು ನಳ ಅಲ್ಲ ಬಾಹುಕ. ಅಂದ್ರೆ ಒಂದು ಸಲ ಹೇಳ್ತಾನೆ ನಾನು ನಳನೇ ಹೌದು ಎನ್ನುವ ಅರ್ಥದಲ್ಲಿ, ಮತ್ತೊಮ್ಮೆ ನಾನು ನಳ ಅಲ್ಲ ಬಾಹುಕ ಎನ್ನುವ ರೀತಿಯಲ್ಲಿ ಹೇಳ್ತಾನೆ. ಇಲ್ಲಿ ಭಾಷೆ, ಭಾವನೆ ಮತ್ತು ಧ್ವನಿಪೂರ್ಣವಾಗಿದ್ರೆ ಅಲ್ಲಿ ಅರ್ಥ ವ್ಯತ್ಯಾಸಗಳನ್ನು ಕಾಣುವಾಗ ಪ್ರೇಕ್ಷಕರ ಮನಸ್ಸನ್ನು ಬಹಳ ಬೇಗನೆ ನಾವು ಸೂರೆಗೊಳ್ಳಲಿಕ್ಕೆ, ಗೆಲ್ಲಲಿಕ್ಕೆ, ಆಕರ್ಷಿಸಲಿಕ್ಕೆ ಆಗ್ತದೆ ಅಂತ ನನ್ನ ಭಾವನೆ. ಇವತ್ತು ಇಲ್ಲಿನ ಪರಿಸರದ ಮಕ್ಕಳಿಗೆ ಈ ರಂಗಪ್ರವೇಶ ಮಾಡುವಂತಹ ಅವಕಾಶ ಸಿಕ್ಕಿದೆ ಅನ್ನುವಾಗ ಯಾಕೋ ನನಗೂ ನನ್ನ ಬಾಲ್ಯದಲ್ಲಿ ಇಂಥದ್ದು ಸಿಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದೆ. ನಮಗೆ ಸಣ್ಣದಿರುವಾಗ ಆಟಗಳನ್ನು ನೋಡ್ಲಿಕ್ಕೆ ಇಲ್ಲ. ಒಂದು ವೇಳೆ ನೋಡ್ಲಿಕ್ಕೆ ಹೋದೆವು ಅಂತ ಹೇಳಿ ಆದ್ರೆ ಮರುದಿನ ಮನೆಯೊಳಗೆ ಹೋಗ್ಬೇಕಾದ್ರೆ ಕೆರೆಯಲ್ಲಿ ಮುಳುಗಿ ನಾವು ಸ್ನಾನ ಮಾಡಿಕೊಂಡು ಎಲ್ಲ ಚಂಡಿ ಮಾಡಿಕೊಂಡು ಬರಬೇಕಾಗಿತ್ತು. ಅಂತೂ ಅಂತ ಅವಕಾಶಗಳೇ ನಮಗೆ ಇರಲಿಲ್ಲ. ಈಗ
ಸುಮಾರು ಒಂದು 10, 11, 12 ವರ್ಷಗಳಿಂದ ನಾನು ಈ ಕ್ಷೇತ್ರಕ್ಕೆ ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಹೇಳ್ತಾರೆ, ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆಯ ತ್ಯಾಗ ಶಕ್ತಿ ಇರ್ತದೆ ಅಂತ ಹೇಳಿ. ಆದರೆ ನಾನು ಅದನ್ನು ಸ್ವಲ್ಪ ಬದಲಿಸಿ, ಯಶಸ್ವಿ ಮಹಿಳೆಯ ಹಿಂದೆ ಪುರುಷನ ತ್ಯಾಗ ಶಕ್ತಿ ಕೂಡ ಇರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂತಹ ತ್ಯಾಗ ಶಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ ಇದರ ಭಾಗವತರು, ನಿರ್ದೇಶಕರು, ನನ್ನ ಯಜಮಾನರು ಆಗಿರುವಂತಹ, ಬಹುಶಃ ಇಲ್ಲಿ ಅವರ ಸಭೆಯಲ್ಲಿ ಇದ್ದಾರಾ ಏನೋ ಗೊತ್ತಿಲ್ಲ, ಅವರು. ಹಾಗಾಗಿ ಸಂತೋಷದಿಂದ ಇವತ್ತು ಈ ಎಲ್ಲ ಪುಟಾಣಿಗಳಿಗೆ ಶುಭವನ್ನು ಹಾರೈಸುತ್ತಾ 1969ರಲ್ಲಿ ಬಂತು. ಆಮೇಲೆ ಈ ಯಕ್ಷಗಾನ ರಂಗದಲ್ಲಿ ತೊಡಗಿಸ್ತಾ ಬಂದದ್ದು ಆ ಕ್ಷೇತ್ರದಲ್ಲಿ ನನ್ನ ವೃತ್ತಿಯ ಒಟ್ಟಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಿದ ಪರಿಣಾಮವಾಗಿಯೂ ಏನೋ ಈ ಕಾಸರಗೋಡು ಜಿಲ್ಲೆಗೆ ಈ ವರ್ಷ ಒಂದು ಸದಸ್ಯತನ ಕೊಟ್ಟಿದ್ದಾರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು. ಈ ಸದಸ್ಯತನವನ್ನು ಸಾಧಾರಣ 25 ವರ್ಷಗಳ ಹಿಂದೆ ಉಪ್ಪಳ ಕೃಷ್ಣ ಮಾಸ್ಟರ್ ಕೊಟ್ಟಿದ್ರು. ಆಮೇಲೆ ಇಲ್ಲಿ ಯಾರಿಗೂ ಸದಸ್ಯರ ಕೊಡಲಿಲ್ಲ. ಅದು ಒಂದು ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಈ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿಯೇ ಇಲ್ಲಿ ಈಗ ಸನ್ಮಾನಿತರಾದಂತಹ ಎಲ್ಲ ಕಲಾವಿದರೊಟ್ಟಿಗೆ ನಾನು ವೇಷ ಧರಿಸಿ ಕುಳಿತಿದ್ದೇನೆ ಮತ್ತು ಕುಳಿತು ಮಾತನಾಡಿದ್ದೇನೆ. ಈ ರಂಗದಲ್ಲಿ ನಾನು ದುಡಿದಿದ್ದೇನೆ. ಇವತ್ತು ಸನ್ಮಾನಿತರಾದಂಥ ವೆಂಕಟ ಪೂಜಾರಿ ಅವರೊಟ್ಟಿಗೆ ವೇಷ ಮಾಡಿದ್ದೇನೆ. ಈ ಕಾಲದಲ್ಲಿ ಅವರ ಮಗನೊಟ್ಟಿಗೆ ವೇಷ ಮಾಡುವಂತಹ ಕೂಟದಲ್ಲಿ ಮಾತನಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಮತ್ತು ಬೊಟ್ಟಿಕೆರೆಯವರು ಮತ್ತು ನಾವು ಮೊದಲು ಇವರು ವೇಷಧಾರಿ, ನಾವು ಒಟ್ಟಿಗೆ ವೇಷ ಮಾಡಿದವರು. ಹಾಗಾಗಿ ಇಂದು ಇಲ್ಲಿ ಉದ್ಘಾಟಿಸಲ್ಪಡುವಂತಹ ಈ ರಂಗ ಭೂಮಿ, ಈ ಒಂದು ಮಹಾಲಿಂಗೇಶ್ವರ ಕಲಾ ಸಂಘ ಮತ್ತು ಇಂದು ಇಲ್ಲಿ ರಂಗ ಪ್ರವೇಶ ಮಾಡುವಂತಹ ವಿದ್ಯಾರ್ಥಿಗಳಿಂದ ಭವ್ಯವಾಗಲಿ, ಎಲ್ಲರಿಗೂ ದೇವರ ಅನುಗ್ರಹ ಮಾಡಲಿ ಅಂತ ಹೇಳುತ್ತಾ, ಯಕ್ಷಗಾನದ ಸಂಸರ್ಗ ಇಟ್ಟುಕೋರು, ಯಾವುದೇ ಕಲೆಯ ಸಂಸರ್ಗ ಇಟ್ಟುಕೊಂಡವರಿಗೆ ಯಾವುದೂ ತೊಂದರೆ ಆಗುವುದಿಲ್ಲ. ಅದರಿಂದ ವ್ಯಕ್ತಿತ್ವ, ವಚನ, ವರ್ಚಸ್ಸು ಮತ್ತೆ ಬಾಳ್ವೆ ಅದು ಸುಗಮವಾಗ್ತದೆ ಅಂತ ಹೇಳುತ್ತಾ, ನನಗೆ ಮೇಲೆ ಇಲ್ಲಿಗೆ ತಂದು ಕೂತುಕೊಳಿಸಿದಂಥ ಈ ಕ್ಲಬ್ನ ಎಲ್ಲ ಸದಸ್ಯರಿಗೆ ನಾನು ಋಣಿಯಾಗುತ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ನಾನು ಮೊದಲು ಒಂದು ಕಲಾ ಸಂಘದ ಉದ್ಘಾಟನೆಯಲ್ಲಿ ಸಹಿತ ನಾನೊಂದೆರಡು ಮಾತನಾಡಿ ಆಶೀರ್ವಾದ ಮಾಡಿದವನು. ಹಾಗೆ ನನ್ನವರೆಲ್ಲ ಹೇಳಿದ್ರು, ನೀವು ಹೋಗಿ ಒಂದು ಕೊನೆಯದಾಗಿ ಒಂದೆರಡು ಮಾತು ಹೇಳಬೇಕು ಅಂತೇಳಿ. ನಾನು ಯಕ್ಷಗಾನದ ಬಗ್ಗೆ ಅಷ್ಟೇನು ಅರಿವು ಇಲ್ಲದಿದ್ರು ಒಂದು ಮಾತು ಹೇಳ್ತಾರೆ, ಶ್ರುತಿರ್ಮಾತ ಲಯಪಿತ ಅಂತೇಳಿ. ಯಕ್ಷಗಾನದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹದ್ದು ಒಂದು ಶ್ರುತಿ, ಮತ್ತೊಂದು ಲಯ ಅಂತೇಳಿ. ಆ ಎರಡನ್ನು ಸಹಿತ ಆ ದೇವರು ಈ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ಈ ಒಂದು ಯಕ್ಷಗಾನ ಕಲಿಕೆ ಅನ್ನುವಂಥದ್ದು ಕೇವಲ ಪ್ರದರ್ಶನಕ್ಕಾಗಬಾರ್ದು, ಇದು ಮುಂದುವರೆದುಕೊಂಡು ಹೋಗ್ಬೇಕು. ಪ್ರದರ್ಶನ ಅಂತ ಹೇಳಿದ್ರೆ ಈಗೆಲ್ಲ ಮಕ್ಕಳು ಒಮ್ಮೆ ಎಕ್ಸಾಮ್ ಬರೆದಂಥವ್ರು, ಎಕ್ಸಾಮ್ ಬರೆಯುವಂತಹದ್ದು ಅಂತ ಹೇಳಿದ್ರೆ ಈಗ ಏನು ಪರ್ಸೆಂಟೇಜ್ ಲೆಕ್ಕ ಹೋಗಿದೆ, 91%, 99, 100% ಹೀಗೆ ಹೋಗಿದೆ. ಆ ರೀತಿ ಆದ್ರೆ ಬರೋ ವರ್ಷ ಮತ್ತೆ ಈಗ ಬರೆದದ್ದನ್ನ ಕೇಳಿದ್ರೆ ಆ ಮಕ್ಕಳಿಗೆ ಎಲ್ಲರೂ ಸಹಿತ ಹೇಳ್ತಾರೆ ಅಂತ ಹೇಳಿ ಅಲ್ಲ. ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ಅದು ಕೇವಲ ಪರೀಕ್ಷೆಗಾಗಿ ಇರುವಂತಹದ್ದು. ಹಾಗೆಯೇ ಈ ಯಕ್ಷಗಾನದಲ್ಲಿ ಆಗಬಾರ್ದು. ಏನಂತ ಹೇಳಿದ್ರೆ ಇದು ಜ್ಞಾನಕ್ಕೋಸ್ಕರವಾಗಿರ್ಬೇಕು, ಪ್ರದರ್ಶನಕ್ಕೋಸ್ಕರವಾಗಿ ಖಂಡಿತ ಆಗಬಾರ್ದು. ಈ ಯಕ್ಷಗಾನದ ಇಲ್ಲಿ ಬಹಳಷ್ಟು ಜ್ಞಾನಗಳಿವೆ. ಕುಣಿತ ಉಂಟು, ಅದರಲ್ಲೂ ಬೇಕಾದಷ್ಟು ಸಾಧನೆಯನ್ನು ಮಾಡಬಹುದು. ಮಾತುಂಟು, ಅದರಲ್ಲೂ ಸಹಿತ ಬೇಕಾದಷ್ಟು ಸಾಧನೆಯನ್ನು ಮಾಡಬಹುದು. ಯಾಕೆಂತ ಬಾಯಿ ಇದ್ರೆ ತಾಯಿ ಇದ್ದಾಗೆ ಅಂತೇಳಿ ಒಂದು ಮಾತುಂಟು. ಅಂತ ಹೇಳಿದ್ರೆ ನಮಗೆ ತಾಯಿಯನ್ನ ಬಾಯಿಯ ಮುಖೇನವಾಗಿ ಕಲ್ಪಿಸಿಕೊಡುವಂತಹ ಒಂದು ಸಾಮರ್ಥ್ಯ ಇದ್ದರೆ ಅದು ಯಕ್ಷಗಾನದಲ್ಲಿ ಮಾತ್ರ. ಯಾಕೆಂತ ಹೇಳಿದ್ರೆ ನಾನು ಸಹಿತ ಒಂದು ಚಿಕ್ಕ ಪ್ರಾಯದಲ್ಲಿ ಯಕ್ಷಗಾನ ಮಾಡಿದವನು. ಈಗ ಇಲ್ಲೆಲ್ಲ ಒಂದು 4 ಸತ್ಯನಾರಾಯಣ ಕಥೆಯ ಏನಾದರೂ ಒಂದು ಕಥೆ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳಿಕೊಡ್ತೇನೆ, ಅದು ನನಗೆ ಯಕ್ಷಗಾನ ಕೊಟ್ಟದ್ದು ಅಂತ ಹೇಳಿ. ಹಾಗೆ ಈ ಮಕ್ಕಳು ಸಹಿತ ಮುಂದೆ ಬಾಳೆ ಬೆಳಗಬೇಕು. ಈ ಒಂದು ಮಹಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಈ ಒಂದು ಕಲಿಕಾ ಕೇಂದ್ರ ಎನ್ನುವಂತಹದ್ದು ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಲ್ಲ. ಮುಂದೆ ಯಾವತ್ತೂ ಸಹಿತ ಈ ಒಂದು ದೇವಸ್ಥಾನದಲ್ಲಿ ಈ ಯಕ್ಷಗಾನ ಕಲಿಕಾ ಕೇಂದ್ರ ಎನ್ನುವಂತಹದ್ದು ಇದ್ದು ಇಲ್ಲಿನ ಮಕ್ಕಳನ್ನು ತಯಾರಾಗಿ ಜ್ಞಾನವನ್ನು, ಅದೇ ರೀತಿಯಾಗಿ ಆ ಒಂದು ಕಲಾವಿದರಾಗಿ ವೃತ್ತಿಪರ ಕಲಾವಿದರಾಗಿ ಅದರ ಒಂದು ದುಡಿತಾಯವನ್ನು ಪಡೆದುಕೊಳ್ಳುವಂತಹ ಯೋಗ ಭಾಗ್ಯವನ್ನು ನಾನು ಮಹಾಲಿಂಗೇಶ್ವರದೇವರು ನೀಡಬೇಕು ಅಂತೇಳಿ ಹೇಳ್ತಾ ನನ್ನ ಒಂದೆರಡು ಮಾತನ್ನ ಆಶೀರ್ವಾದವನ್ನು ಮುಗಿಸ್ತಾ ಇದ್ದೇನೆ. ಒಳ್ಳೆಯದು. ನಮ್ಮ ಹರದ್ದು ದೇವರ ನೆಚ್ಚಿನ ಸತ್ಯದರ ಸುಲಿಗೆ ಸಾಷ್ಟಾಂಗ ಅಂತ ಬೂರೆಂದು
ಸಾನ್ನಿಧ್ಯದ ಮೆರಪಿನಂಚಿನ ಮಾಲಿಂಗೇಶ್ವರ ದೇವರನ್ನ ಕಾರಂಭದಲ್ಲಿಗೆ ತರತಗ್ಗ ಒಂದು ಕಲಾಮಾತೆ ಶಾರದೆ ಸರಸ್ವತಿನಿ ವೇದಿಕೆಡಿ ಮನವರಿಗೆ ನಂತಂದು ಮುತ್ತ ಚಾವಡಿದುಕೊಂಡು ನಂಚಿನ ಮಾತ ವಾಕ್ಚಾತುರ್ಯ ಇತ್ತಿನಂಚಿನ ಗಣ್ಯ ವ್ಯಕ್ತಿಲೆ ದೇವಸ್ಥಾನದ ಪುರೋಹಿತರೆ ಅಂಚನೆ ಎನ್ನ ಮೋಕಿದ ಕಲಾವಿದೆರೆ ಇನಿ ಶ್ರೀ ಮಾಲಿಂಗೇಶ್ವರ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ಅವು ಆ ಕಾಲಡು ಶುರುವಾತನೊಂದು ಪಣಿಯರ ಸಾಧ್ಯತೆ ಮಾಲಿಂಗೇಶ್ವರ ದೇವಸ್ಥಾನಡು ಆಂಡಲ ಇನಿ ಎಲ್ಲಿ ಒಂಜಿ ಜೋಕ್ಲಿನ ಒಟ್ಟು ಮಂತದ್ದು ಗಣೇಶನೊಟ್ಟಿಗೆ 20 ಜನ ಸೇರ್ದು ಆ ಜೋಕ್ಲಿನ ಕಲಾವಿದರಾದ ಮಂತ್ರೋದು ಬಂದ ಜನ ನಿರಂತರವಾಗಿ ನಮಗೆ ಸೇವೆಯನ್ನು ಮಂತಂದು ಇನಿತಾತ ದಿನಟ್ಟು ಗುರುವಂದನ ಮಂತದ್ದು ಕಲಾ ವೇದಿಕೆಡು ಮಿಂಚಿನಕ್ಲಿಗೆ ಸನ್ಮಾನ ಬಿನ್ನಿ ಬೆಂದು ನಕ್ಲಿಗೆ ಸನ್ಮಾನ ನಿಜವಾದಲ್ಲ ಅವು ಶ್ಲಾಘನೀಯ ಈ ಪುಣ್ಯದ ಮನ್ನಡು ಅಕ್ಲೇನಿ ಗುರುತಿಸಾಯಿನ ಇಂಕ ಮಸ್ತ್ ಖುಷಿ ಅಂಡಿ ಅಲ್ಲ ಒಂದು ಕಲಾವಿದೇನೆ ನಾಟಕಡು ಮಾತ ಮಂತದ್ದು ಯಕ್ಷಗಾನಡು ಇಂಕು ಅಂತ ಪೋಡಿಗೆ ತಂದ ಬಂದ ಐಕೆ ನಾಲ್ಕು ಸರಿ ಮಗುರೋಡು ಐಕೆ ನಾಟ್ಯಲ ಬೋಡು ಅವತ್ತಂದೆ ಚಾತುರ್ಪಲ ಬೋಡು ಜ್ಞಾನಶಕ್ತಿಲ ಬೋಡು ಅತೊಂದು ಜ್ಞಾನಶಕ್ತಿಯ ಅಪಗೈ ಕಮ್ಮಿತ್ತಿಂದು ಅಂಚಾದೆ ಕಲೆಕ್ಟಿ ಆನ ನಾಟಕಡು ಬಾಡುನಂತೆ ಅಂಡ ಇನಿ ಕಲಾವಿದರು ಯಕ್ಷಗಾನಡು ಬೆಂದಿನಕ್ಲೇನು ನಿಜವಾದಲ ಆನಿದೊಂಜಿ ಕಲಾವಿದರು ನೀವು ಪೊರ್ತುಡು ಒಂತೆ ನೆನಪು ಮನಪಡಾಪನು ಬಂದಿಲ್ಲ ದಯಪಂಡ ಆನಿದ ಕಲಾವಿದರು ಕಾಸಿಗೋಸ್ಕರ ಬೆನದಿಜ್ಜಲ್ಲಿ ಕಲೆವರಿಯೋಡು ಬಂಪನ ಒಂಜಿ ಉದ್ದೇಶಡು ಬೆನದಿತ್ತೀರು ನಿಜವಾದಲ ವೇದಿಕೆಡು ಬಣ್ಣ ರಂಗು ಮೋನೆಗೆ ಪೂಜಿದ್ದು ಮೈಕು ಕುಂಟು ಪಾಡುದು ಮಾಮಲ್ಲ ವೇಷಧಾರಲು ಬರ್ತದೆ 100 ಕುದುರೆ 10,000 ಮಲ್ಲ ಅರಮನೆ ಮಾತಲ್ಲ ಉಂಡು ಮನದಲ್ಲಿ ಕಾಂಡಪಣಗ ಅಕಲ್ ಚೀಲ ಮಾತ್ರ ಬುಗಲಿಗೆ ಬಾರದು ಪೋಂದಿತ್ತೀರು ಇಂಚಿನೊಂದು ಸನ್ಮಾನದವರ ಅಕಲ್ಲ ಇಲ್ಲಲ್ಲ ಕಲೆತ್ತ ಪ್ರೋತ್ಸಾಹ ಒರಿದು ಮಾತೆರೆಗಳಲ್ಲಿ ನೆನಪುಂಡು ಮನಪುಲು ಅಂಚಿನ ಇನ್ನಿತಾತ ದಿನಟು ಏತೋ ಕಲಾವಿದರನ್ನು ಸೃಷ್ಟಿ ಮಂತಿದ್ದೀರಿ ಮಾಲಿಂಗೇಶ್ವರದ ಈ ಪುಣ್ಯದೊಂಜಿ ಮನ್ನಡೆ ಕಲಾಮಾತೆ ಶಾರದೆಲ್ಲ ಸರಸ್ವತಿಯಲ್ಲಿ ನಿರಂತರವಾದ ಯಾಕಂದ್ರೆ ಅಪ್ಪ ಪಂಡಿಲೆಕ್ಕನೆ ಇಲ್ಲದಕ್ಕಲು ಪ್ರೋತ್ಸಾಹ ಮನ್ಪಡು ಹಿರಿಯರ್ಲ ಪಂಡೇರು ಏರು ಇಲ್ಲದಕ್ಕಲು ಪ್ರೋತ್ಸಾಹ ಮಂತದ್ದು ಇನಿ ಜೋಟ್ಲನ್ನು ಕಡಪಿರೋರು ಬುಕ್ಕಾಕಲು ಬಿರಬಿರ ಬಂದಾಗ ನಮಲಾಕಲ ಪ್ರೋತ್ಸಾಹ ಕೊಡ್ದು ಕಲೆನು ಉರಿಪಾಡಲು ಬಂಪನ ಪನಂದು ಇಂಕೊಂಜಿ ಇತ್ತು ನೆನಪು ಬರ್ಪುಂಡು ಅಪ್ಪೆ ಮಟ್ಟಲ್ದು ತುಂಕಿ ತೊಟ್ಟಿಲ್ದು ಬಲಕ್ಕೆ ಜೋಕಲು ನನ್ನ ತೊಳುವರು ಬಲಕ್ಕೆ ನಡಕೆದು ತೊಳುವ ಬಲಮನ ನೆಗೆತು ತೋಜುಂಡು ಎಲ್ಲಿದೆ ಉಡಲು ಬಿಂಜಿದು ಬರೆಯುವುದೊಂದು ತುಡರು ಪತ್ತದ್ದು ಕಾತುಕೊಳ್ಳುಂಡ ಎದುರು ಬರ್ಪುಂಡು ಡೋಲು ತೆಂಬರಿ ನಲಿಕೆ ಗಗ್ಗರ ಯಕ್ಷಗಾನ ಬೆಂಚಿನ ಬಣ್ಣದ ಕಲಿಕಲು ಇದನ್ನು ಮಾತಲ್ಲ ಉರಿಪಾಗ ಬುಲೆಪಾಗ ಅಂದ್ರೆ ಅಧ್ಯಕ್ಷರ ಸ್ಥಾನದ ಎಡ್ಡಪ್ಪದ ಮದಿಪರು ಕೊಡ್ದು ನಮ್ಮ ಇನಿ ಮಂತಿನಂಚಿನ ಈ ಕಾರ್ಯ ಗಣೇಶನೊಟ್ಟಿಗೆ ಕೆಲವು ಜನ ಇಲ್ಲರು ಅಕ್ಲ ಮಾತಲ್ಲ ಪುದರಪನೆಯರಾದ ಆಂಡಲ ಈ ಕಲೆ ಸೂರ್ಯಚಂದ್ರ ಕಾಲ ಮುಟ್ಟಲು ಶಾಶ್ವತವಾದ ಒರಿಯಾಡಿ ಜೋಕುಲು ನಿರಂತರವಾದ ಕಲ್ತಿದ್ದು ಈ ಸಂಸ್ಕೃತಿ ಒರಿಪಾದು ನಮ್ಮ ಭಾರತ ದೇಶದ ನಮ್ಮ ಹಿರಿಯಾಕ್ಲು ಮಂತಿನಂಚಿನ ಸಂಸ್ಕೃತಿ ಒರಿಯಾಡುವಂತ ಒಂದು ಅವಕಾಶವು ಋಣಿಮಂತಂದು ಎನ್ನ ಹೆಡ್ ಪಾತ್ರ ನಿಂತಾಗ ನಮಸ್ಕಾರ ಕಾರ್ಯಕ್ರಮ ಗುರುಕರ್ಮದನ್ನು ಜೊತೆಂಚಿನ ಇನ್ನಿತ ಕಾರ್ಯಕ್ರಮಗಳು ಶ್ರೀ ರಾಜಬಲ್ಚಪ್ಪಾದ್ರು ಅಮ್ಮವಿ ವೇಲಪಾತ ಶ್ರೀಕ್ಷೇತ್ರ ವಿದ್ಯಾವರಮಾಡ ಮೇರೆ ನಮ್ಮ ಮಾತನ ಪರವಾದ ವಾಲ್ಮೀಕಿ ಗಟ್ಟಿಕೆರ ಪುರುಷೋತ್ತಮ ಪೂಂಜರು ಮೇರನ್ನ ನಮ್ಮ ಮಾತನ ಪರವಾದ ಸೊಲ್ಮೆ ಸಂಭಾವಿತ ಮಂತನ್ನೆಲ್ಲ ಮನೋರಿ ಇನ್ನಿತ ಅತಿಥಿಯಾದ ನಮ್ಮೊಟ್ಟಿಗೆ ದತ್ತಿನಾರು ಶ್ರೀ ರಾಮಯ್ಯ ಕಿಲ್ಲೆ ಮೈದಿನ ಪಂಚಾಲಗುತ್ತು ಮೇರೆ ಗೌರವಾಧ್ಯಕ್ಷ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲಕ್ಕಿನ್ನ ಮೇರೆ ಮಾತನ್ನ ಪರವಾದ ಸೊಲ್ಮೆ ಸಂಭಾವಿತ ಮಂತನ್ನೆಲ್ಲ ಶ್ರೀ ಮಂಜುನಾಥ ಭಟ್ರು ಅರ್ಚಕರು ಮಹಾಲಿಂಗೇಶ್ವರ ದೇವಸ್ಥಾನ ಕುಂದತ್ತೂರು ಬೆರೆಗಳು ನಮ್ಮ ಮಾತನ ಪರವಾದ ಶರಣ ಸಂಭಾವಿತ ಅಂತಂಬಲ್ಲ ಅಂಚನೆ ಶ್ರೀಮತಿ ರಾಧಾ ಆರ್ ಹೊಲ್ಲ ಶಿಕ್ಷಕಿ ಬುಕ್ಕ ಅರ್ಥಧಾರಿ ಬೆರೆಗಳ ನಮ್ಮ ಮಾತನ ಪರವಾದ ಶರಣ ಸಂಭಾವಿತ ಅಂತಂಬಲ್ಲ ಶ್ರೀಮತಿ ಶೋಭಾವಿ ಶೆಟ್ರು ಗ್ರಾಮ ಪಂಚಾಯತ್ ಸದಸ್ಯರು ಕುಂಜತ್ತೂರು ಮಂಜೇಶ್ವರ ಬೆರೆಗಳ ನಮ್ಮ ಮಾತನ ಪರವಾದ ಶರಣ ಸಂಭಾವಿತ ಅಂತಂಬಲ್ಲ ಶ್ರೀ ಸುರೇಶ್ ಶೆಟ್ಟಿ ಬಳಕ ಅಧ್ಯಕ್ಷರು ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಬೆರೆಗಳ ನಮ್ಮ ಮಾತನ ಪರವಾದ ಶರಣ ಸಂಭಾವಿತ ಅಂತಂಬಲ್ಲ ಇನ್ನಿತ ಅಭಿನಂದನಾ ಭಾಷಣ ನಡಪದ ಕುರಿತಂಚಿನ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಮೇರೆಗಳ ನಮ್ಮ ಮಾತಿನ ಪರವಾದ ಸೊಲ್ಮನ್ ಸಂಭಾವಿತ ಮಂತಂಬಲ್ಲ ಇನ್ನು ಗುರುವಂದನ ಸ್ವೀಕಾರ ಮಂತ್ರ ಶ್ರೀ ಜಗದೀಶ್ ಗಟ್ಟಿ ಉಚ್ಚಿಲ ಮೇರೆಗೆ ನಮ್ಮ ಮಾತನ್ನ ಪರವಾದ ಸೊಲ್ಮಲ್ ಕೊರಂದಿಲ್ಲ ಅಂಚನೆ ಇನ್ನಿತ ವೇದಿಕೆಡಿ ಇನ್ನು ಸನ್ಮಾನ ಪಡೆದ ಶ್ರೀ ಎಂ ನಾರಾಯಣ ಶೆಟ್ಟಿ ತಾಯರು ಶ್ರೀ ವೆಂಕಟ ಪೂಜಾರಿ ಬಸರಿಮಾರು ಶ್ರೀ ನಾರಾಯಣ ಪೂಜಾರಿ ಬಳಕ ಶ್ರೀ ಮೋಹನ ಚಕ್ರತೀರ್ಥ ಶ್ರೀ ಸುಧಾಕರ್ ಶೆಟ್ಟಿ ಕುಂದತ್ತೂರು ಮೇರೆಗಳ ಮತ್ತು ಮಾತ್ರಗಳ ನಮ್ಮ ಸೊಲ್ಮ ಸಂಭಾವಿತ ಮಂತಂದು ಈ ಅಂಚನೆ ಈ ವೇದಿಕೆಯನ್ನು ಅವಕಾಶ ಮಂದು ಕೊಡ್ತಿರೋ ಅಂಚನ ಸರಿಯಲ್ಲ